क्षरः सर्वाणि भूतानि कूटस्थो अक्षर उच्यते. ಪುರುಷರಲ್ಲಿ ಎರಡು ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ. ಉತ್ತಮಃ ಪುರುಷಸ್ತು ಅನ್ಯಃ ಪರಮಾತ್ಮೇತಿ ಉದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮನಾದ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರು ಚೆನ್ನಾಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರು ಚೆನ್ನಾಗಿದ್ದೀರಾ? ಕೇಳಿಸ್ತಾ ಇದೆ ನನ್ನ ಸೌಂಡು? ಹಾ ಪ್ರಭುಜಿ, ಆಲ್ ಆರ್ ಫೈನ್, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ ಪ್ರಭುಜಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು, ಧನ್ಯವಾದ. ಓಕೆ, ಕೀರ್ತನೆ ಮಾಡೋಣ ಒಂದ್ 2 ನಿಮಿಷ, ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜಯ ರಾಧ ಮಾಧವ ಜಯ ಕುಂಜ ವಿಹಾರಿ, ಜಯ ರಾಜ ಮಾಧವ ಜಯ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ರಾಜ ಮಾಧವ ಜಯ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಶೋಧವಂದನ ವೃಜ ಜನರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಯಶೋಧನಂದನ ವೃಜ ಜನರಂಜನ, ಯಶೋಧನಂದನ ವೃಜ ಜನರಂಜನ, ಯಮುನಾ ತೀರವನಚಾರಿ, ಜಯ ರಾಜ ಮಾಧವ ಜಯ ಕುಂಜ ವಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ,
Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸ್ಕ್ರೀನ್ ಅಲ್ಲಿ ನಿಮ್ಗೆ ಎಲ್ಲ ಕಾಣಿಸ್ತಾ ಇದೆಲ್ಲ ಪ್ರೆಸೆಂಟೇಶನ್, ಅಧ್ಯಾಯ 15. ಕಾಣಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಎಲ್ರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 15 ಪುರುಷೋತ್ತಮ ಯೋಗ ಅತ್ಯಂತ ಮುಖ್ಯವಾದದ್ದು. ಈ ಪುರುಷೋತ್ತಮ ಯೋಗವನ್ನ ಕಾರ್ತೀಕ ಮಾಸದಲ್ಲಿ ಈಗ ನೆಕ್ಸ್ಟ್ ಬರುತ್ತೆ, ಶ್ರಾವಣ ಭಾದ್ರ ಆಶ್ವೀಜ ಕಾರ್ತೀಕ ಮಾಸ ಬರುತ್ತಲ್ಲ, ದಾಮೋದರ ಲೀಲೆ ಪುರುಷೋತ್ತಮ ಯೋಗವನ್ನು ಪ್ರತಿನಿತ್ಯ ಓದಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ಯಾಕೆ ದೇವೋತ್ತಮ ಪರಮ ಪುರುಷ ಅನ್ನೋದು ಇವತ್ತು ನಮ್ಗೆ ಗೊತ್ತಾಗತ್ತೆ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ನಾವು ನಿನ್ನಿನ ಅಧ್ಯಾಯ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ನಿನ್ನಿನ ಅಧ್ಯಾಯದಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ದು? ಪ್ರಕೃತಿಯ 3 ಗುಣಗಳು ಯಾವುವು? ಹರೇ ಕೃಷ್ಣ. 1 ಸೆಕೆಂಡ್ ಪ್ರೆಸೆಂಟೇಶನ್ ಮಾಡ್ತೇನೆ. ಸೊ ನಿನ್ನೆ ಅರ್ಥ ಮಾಡಿಕೊಂಡಿದ್ದು ಯಾವುದು? ಪ್ರಕೃತಿಯ 3 ಗುಣಗಳು ಯಾವುದು? ಸತೋಗುಣ, ರಜೋಗುಣ, ತಾಮಸಿಕ ಗುಣ. ಹರೇ ಕೃಷ್ಣ, ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಸೊ ನಾವೀಗ ಪ್ರಾರ್ಥನೆ ಮಾಡಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ಪುತ್ರ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಚಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ. ಸೊ ಯಾವುದು ಹಾಗಿದ್ರೆ ಅತ್ಯಂತ ಶ್ರೇಷ್ಠವಾದ ಗುಣ ಯಾವುದು 3 ಗುಣಗಳಲ್ಲಿ? ಹರೇ ಕೃಷ್ಣ. ಸತ್ವಗುಣ ಪ್ರಭುಜಿ. ಸತ್ವಗುಣ 3 ಗುಣಗಳಲ್ಲಿ ಶ್ರೇಷ್ಠವಾದ ಗುಣ ಸತ್ವಗುಣ. ಸತ್ವಗುಣ ನಮ್ಮನ್ನ ಯಾವುದಕ್ಕೆ ಬಂಧಿಸುತ್ತೆ? ಸತ್ವಗುಣದಲ್ಲಿ ಇರುವವರು ಸಹಿತ ಈ ಐಹಿಕ ಪ್ರಪಂಚದ ಬಿಡುಗಡೆ ಆಗೋದಿಲ್ಲ, ಆದ್ರೆ ಅವರಿಗೆ ಜ್ಞಾನ ಮತ್ತೆ ಸುಖ ಇವು 2ರಿಂದ ಬಂಧಿತರಾಗ್ತಾರೆ ಅವರು. ಆದರೆ ಸತ್ವಗುಣದಲ್ಲಿ ಯಾರು ಮರಣವನ್ನು ಹೊಂತಾರೋ ಅವರು ಉನ್ನತ ಲೋಕ ಅವರಿಗೆ ಪ್ರಾಪ್ತಿಯಾಗುತ್ತೆ.
ಹೇಳಿ ಮಾತಾಜಿ. ಹರೇ ಕೃಷ್ಣ. ಹಾ, ಮಹರ್ಷಿಗಳ ಲೋಕದಲ್ಲಿ ಅವರು ಜನ್ಮ ತಾಳ್ತಾರೆ ಅನ್ನುವಂಥದ್ದು. ಆದರೆ ರಜೋಗುಣದ ಕಥೆ ಏನು? ರಜೋಗುಣದಲ್ಲಿರುವವರು ಯಾವುದಕ್ಕೆ ಬಂಧಿತರಾಗ್ತಾರೆ? ಲೋಭ, ಅತಿಯಾದ ಆಸೆ. ಅದರಿಂದ ಅವರು ಮತ್ತೆ ಮತ್ತೆ ಐಹಿಕ ಪ್ರಪಂಚದಲ್ಲಿ ಈ ಲೋಭಿಗಳ ಮಧ್ಯೆ ಅವರು ಹುಟ್ಟುವಂತಹದ್ದು. ಹೀಗೆ ನಾವು ಯಾರು ರಜೋಗುಣದಲ್ಲಿರುವವರು ಯಾವ ತರ ಇರ್ತಾರೆ, ತಮೋ ಗುಣದಲ್ಲಿರುವವರು ಯಾವ ತರ ಇರ್ತಾರೆ, ಸತ್ವಗುಣದಲ್ಲಿರುವವರು ಯಾವ ತರ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಅದರಿಂದ ಭಗವಂತ ಏನ್ ಹೇಳ್ತಾನೆ? ಯಾರು ಈ ಎಲ್ಲಾ ಗುಣಗಳನ್ನ ಮೀರ್ತಾರೆ ಅಂಥವರ ಗುಣಲಕ್ಷಣ ಏನು ಅಂತ ಅರ್ಜುನ ಕೇಳಿದಾಗ ಹೇಳ್ತಾರೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅಲ್ವಾ. ಸೊ ಎಲ್ಲಾ ಗುಣವನ್ನು ಮೀರಿ ಶುದ್ಧ ಸತ್ವಗುಣದಲ್ಲಿದ್ದಾಗ ನಾವು ಭಗವಂತನನ್ನ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬಹುದು ಅನ್ನೋದನ್ನ ನಾವು ನಿನ್ನೆ ತಿಳ್ಕೊಂಡಿದ್ದು. ಸೊ ಇವತ್ತು ಈ ಐಹಿಕ ಲೋಕ ಅನ್ನುವಂತಹದ್ದು ನಮ್ಮ ನಿಜವಾದ ಮನೇನ, ಅಥವಾ ಇದು ಒಂದು ಟೆಂಪರರಿ ಶೆಲ್ಟರ್. ಈ ಹೋಟೆಲ್ ಅಂದ್ರೇನು? ಹೋಟೆಲ್ ಅಂದ್ರೆ ಒಂದ್ ಸ್ವಲ್ಪ ದಿವಸ ನಾವು ಎಷ್ಟು ದಿವಸ ಹೋಗಿ ದುಡ್ಡು ಕೊಡ್ತೀವೋ ಅಷ್ಟು ದಿವಸ ನಾವು ಅಲ್ಲಿ ಇರ್ಬೋದಲ್ವಾ. ಅದು ಒಂದು ಟೆಂಪರರಿ ಆದಂತಹದ್ದು, ಅಂದ್ರೆ ಶಾಶ್ವತವಾದಂಥದ್ದಲ್ಲ ಅದು. ಮತ್ತೆ ನಮ್ಮ ನಿಜವಾದ ಶಾಶ್ವತವಾದಂತಹ ನಮ್ಮ ಮನೆ ಎಲ್ಲಿದೆ ಅನ್ನೋದನ್ನ ಭಗವಂತ ಇವತ್ತು ಹೇಳ್ತಾನೆ. ಸೊ ನಾವು ನಮ್ಮ ನಿಜವಾದ ಮನೆ ಎಲ್ಲಿದೆ, ಹೇಗಿರತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅದೇ ಭಗವಂತನ ಆಧ್ಯಾತ್ಮಿಕ ಪ್ರಪಂಚ. ಈ ಎಲ್ಲಾ ಲೋಕವನ್ನ, ಆಧ್ಯಾತ್ಮಿಕ ಪ್ರಪಂಚವನ್ನ ಸಹಿತ, ಐಹಿಕ ಪ್ರಪಂಚವನ್ನು ಸಹಿತ ಅದನ್ನ ಪಾಲಿಸಿಕೊಂಡು ಹೋಗುವನು, ಅದರ ಮೇಲ್ವಿಚಾರಕ ಕೃಷ್ಣನೇ ಅನ್ನೋದನ್ನ ನಾವು ಇವತ್ತು ಮತ್ತೆ ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತೆ ನಾಲ್ಕು ಶ್ಲೋಕಗಳಲ್ಲಿ ಮತ್ತೆ ಭಗವಂತನ ಇದರ ಒಂದು ತಾತ್ಪರ್ಯ ಅಥವಾ ಸಂಕ್ಷಿಪ್ತವಾಗಿ ಅದನ್ನು ಹೇಳಲಾಗಿದೆ. ಚತುಶ್ಲೋಕಿ ಭಗವದ್ಗೀತೆ ಅನ್ನುವಂಥದ್ದು, ಅದನ್ನ ನಾವು ನೋಡೋಣ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀರಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಶುರು ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಧನ್ಯವಾದ ಗುರುಜಿ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ? ಒಂದು ಅವಿನಾಶಿ, ನಾಶವಾಗದೇ ಇರುವಂತಹ ಒಂದು ಅಶ್ವತ್ಥ ವೃಕ್ಷದ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಅಶ್ವತ್ಥ ವೃಕ್ಷ ಹೇಗಿದೆ ಹಾಗಿದ್ರೆ? ಆ ಅಶ್ವತ್ಥ ವೃಕ್ಷ ಅದರ ಬೇರುಗಳು ಮೇಲ್ಮುಖವಾಗಿದೆ, ರೆಂಬೆಗಳು ಕೆಳಮುಖವಾಗಿವೆ. ಅಂದ್ರೆ ಅರ್ಥ ಏನು ಅದ್ರದ್ದು? ಆ ವೃಕ್ಷ ಹೇಗಿದೆ ಹಾಗಿದ್ರೆ? ಅದು ಬೇರು ಮೇಲೆ, ಎಲ್ಲ ವೃಕ್ಷಕ್ಕೂ ಬೇರೆ ಕೆಳಗೆ, ರೆಂಬೆ ಮೇಲೆ ಇರುತ್ತೆ. ಆದ್ರೆ ಇದು ವೃಕ್ಷಕ್ಕೆ ಬೇರು ಮೇಲೆ, ರೆಂಬೆಗಳು ಕೆಳಗಡೆ ಇದೆ. ಯಾಕೆ ಅಂದ್ರೆ ಈ ವೃಕ್ಷ ಅನ್ನುವಂತಹದ್ದು ತಲೆ ಕೆಳಗಾಗಿದೆ, ಉಲ್ಟಾ ಆಗಿದೆ ಅಂತ ಅಲ್ವಾ. ಬೇರೆ ಮೇಲಿರೋದು, ರೆಂಬೆ ಕೆಳಗಿರೋದು ಅಂದ್ರೆ ಏನು? ವೃಕ್ಷ ಎಲ್ಲ ವೃಕ್ಷ ತರ ಸೀದಾ ನಿಂತ್ಕೊಂಡಿಲ್ಲ, ಅದು ತಲೆ ಕೆಳಗಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ನಾವು ಈ ರೀತಿಯಾಗಿ ತಲೆ ಕೆಳಗಾಗಿರುವಂತಹ, ಉಲ್ಟಾ ಆಗಿರುವಂತಹ, ಅಂದ್ರೆ ಈ ವೃಕ್ಷವನ್ನ ನಾವು ನೋಡ್ಬೇಕಂದ್ರೆ ಎಲ್ಲಿ ನೋಡ್ತೀವಿ ಇದನ್ನ? ಯಾರಾದ್ರೂ ಗೆಸ್ ಮಾಡ್ತೀರಾ? ನೀರಲ್ಲಿ ನೋಡ್ತೇವೆ, ನೆರಳಲ್ಲಿ ನೋಡ್ತೇವೆ. ನೀರಲ್ಲಿ ನೋಡಿದಂತಹ ವೃಕ್ಷ ಸತ್ಯನೋ ಮಿಥ್ಯನೋ? ನೀರಲ್ಲಿ ನೋಡಿದಂತಹದ್ದು ಮಿಥ್ಯ. ಮಿಥ್ಯ ಅಂದ್ರೆ ಅದು ಸುಳ್ಳು, ಭ್ರಮೆ.
ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಈ ವೃಕ್ಷ ಅನ್ನುವಂತಹದ್ದು ಸಹಿತ ನಮ್ಮ ಭ್ರಮೆ. ಇದು ನಿಜವಾದ ವೃಕ್ಷ ಅಲ್ಲ, ಆದ್ರೆ ಈ ರೀತಿಯಾದಂತ ವೃಕ್ಷ ಇದೆ, ಆದ್ರೆ ಅದು ನಿಜವಾದ ವೃಕ್ಷ ಅಲ್ಲ, ಇದು ಭ್ರಮೆ. ಇದರ ಬೇರು ಬ್ರಹ್ಮನ ಲೋಕದಿಂದ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಐಹಿಕ ಪ್ರಪಂಚದ ಮೊದಲ ಲೋಕ ಬ್ರಹ್ಮನ, ಅಲ್ಲಿಂದ ಸ್ಟಾರ್ಟ್ ಆಗುವಂತಹದ್ದು ತಲೆ ಕೆಳಗಾಗಿರತ್ತೆ ಅಂತ. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ಈ ಮರದಲ್ಲಿ ಜೀವಿ ಆ ರೆಂಬೆಯಿಂದ ಈ ರೆಂಬೆಗೆ ಅದ್ ನೆಕ್ಸ್ಟ್ ಬರುತ್ತೆ. ಸೊ ಅವನು ಹಾರಾಡ್ಕೊಂಡು ಸುಖವಾಗಿ ಅಂದ್ರೆ ಇರ್ತೀನಿ ಅಂತ ಅವನು ತಿಳ್ಕೊಂಡಿದ್ದಾನೆ ಅಂತ. ಸೊ ಅದನ್ನ ನೋಡೋಣ. ಸೊ ಇದು ನಿಜವಾದ ವೃಕ್ಷ ಆಗಿದ್ರೆ ಎಲ್ಲಿದೆ? ಈಗ ಇದು ಭಗವಂತ ಹೇಳ್ತಾ ಇದ್ದಾನೆ, ಇದು ತಲೆ ಕೆಳಗಿರುವಂತಹ ವೃಕ್ಷ, ಇದು ಭ್ರಮೆ. ಆದ್ರೆ ನಿಜವಾದ ವೃಕ್ಷ ಎಲ್ಲಿದೆ? ಹರೇ ಕೃಷ್ಣ. ನಿಜವಾದ ವೃಕ್ಷ ಭಗವಂತನ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿದೆ. ಈ ಲೋಕದಲ್ಲಿ ಇರುವಂತಹ ಈ ವೃಕ್ಷ ಏನ್ ನಾವು ತಿಳ್ಕೊಂಡಿದ್ದೇವೆ, ಇದು ನಿಜವಾದ ವೃಕ್ಷ ಅಂತ ನಮ್ಮ ಭ್ರಮೆ. ಅದು ಆ ವೃಕ್ಷ ಇಲ್ಲಿಲ್ಲ. ಆ ವೃಕ್ಷ ಏನಿದೆ ಅದರಲ್ಲಿ? ಆ ವೃಕ್ಷವನ್ನ ನೀವಿಲ್ಲಿ ನೋಡಿದ್ರೆ ಆ ವೃಕ್ಷದ ಎಲೆಗಳು ವೇದ ಮಂತ್ರಗಳು ಅಂತ ಮುಂದೆ ಹೇಳ್ತಾನೆ. ಸೊ ಅದರ ಬಗ್ಗೆ ನಾವು ನೋಡೋಣ. ಅದಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅದಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಹರೇ ಕೃಷ್ಣ. ಪುಷ್ಪಾ ಚಿದಂಬರಂ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಗುರುಜಿ. ಹರೇ. ಈ ಮರದ ಬೇರುಗಳು ನಿಮ್ದು ಬ್ರೇಕ್ ಆಗ್ತಾ ಇದೆ, ಮತ್ತೆ ಬ್ರೇಕ್, ನಿಮ್ದು ಆವಾಜ್ ಬ್ರೇಕ್ ಆಗ್ತಾ ಇದೆ. ನೆಕ್ಸ್ಟ್ ಓದಿ ಲತಾ ಮಾತಾಜಿ, ಓದ್ತೀರಾ? ಇಲ್ಲ, ಅವ್ರದ್ದು ಬರ್ತಾ ಇಲ್ಲ. ಲತಾ ಮಾತಾಜಿ ಅವ್ರಿಗೆ ಹರೇ ಕೃಷ್ಣ ಗುರುಜಿ. ಗುರುಜಿ ಕಾಣ್ತಾ ಇಲ್ಲ. ರೈಟ್ ಸೈಡ್ ಇದೆಯಲ್ಲ ಸ್ಕ್ರೀನ್ ಅಲ್ಲಿ. ಕಾಣ್ತಾ ಇದೆ. ಸರಿ ಸರಿ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಮ್ಯೂಟ್ ಆಗ್ತಾ ಇಲ್ಲ. ಇರಿ ಒಂದ್ ಸೆಕೆಂಡ್. ಬೇರುಗಳು ಈ ಮರದ ಹಾ ಓದಿ ಲತಾ ಮಾತಾಜಿ, ದೊಡ್ಡ ಓದಿ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಇದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಹರಡಿಕೊಂಡಿದೆ. ಆದ್ರೆ ಈ ಬೇರು ಇದೇ ಮೇಲೆ, ಅದರ ಮೂಲ ಬ್ರಹ್ಮನ ಲೋಕ. ಆದರೆ ಈ ಮರ ಎಷ್ಟು ವಿಶಾಲ ನೋಡಿ, ಎಲ್ಲಾ ಲೋಕಗಳಲ್ಲಿಯೂ ಹರಡಿಕೊಂಡಿರುವಂತಹದ್ದು. ಆದರೆ ಕೆಲವು ಬೇರುಗಳು ಕೆಳಮುಖವಾಗಿ ಬರುತ್ತೆ. ಅದರಂತ ಆ ಬೇರುಗಳು ಮನುಷ್ಯನ ಕರ್ಮ ಫಲಗಳಿಗೆ ಅಂಟುಕೊಂಡಿದೆ ಅಂತ ಹೇಳ್ತಾನೆ. ಅಂದ್ರೆ ಆ ಬೇರುಗಳಿಗೆ ಕರ್ಮ ಫಲಗಳಿಗೆ ಅಂಟುಕೊಂಡಿದೆ. ಆ ಬೇರು ಅಂದ್ರೆ ಅಷ್ಟು ದೃಢವಾಗಿದೆ. ಅಂತಹ ದೃಢವಾದ ಮರದಲ್ಲಿ ನಾವಿದ್ದೇವೆ ಎನ್ನುವಂತಹದ್ದು. ಅದರಿಂದ ಇಂದ್ರಿಯ ವಸ್ತುಗಳು ಇದರ ಕುಡಿ. ಈ ಮರದ ಕುಡಿಗಳು ಯಾವುದು? ಇಂದ್ರಿಯ ವಸ್ತುಗಳು. ಇಂದ್ರಿಯ ವಸ್ತುಗಳು ಅಂದ್ರೆ ಏನು? ನಾವು ಇಂದ್ರಿಯ ತೃಪ್ತಿಗೆ ಮಾಡುವಂತಹ ಕೆಲಸಗಳು, ಅದನ್ನ ತಿನ್ನೋದು ಇನ್ನೋದು ಏನೋ ಮಾಡ್ತೀವಲ್ಲ ನಾವು, ಅದು ಕರ್ಮ ಫಲ. ಮತ್ತೆ ಆ ಮರಕ್ಕೆ ಈ ಕೆಳಮುಖವಾಗಿರುವಂತಹ ಬೇರುಗಳಿಗೆ ಕರ್ಮ ಫಲಗಳು ಅಂಟುಕೊಂಡಿದೆ ಅಂತ ಹೇಳ್ತಾನೆ. ಇದು ಐಹಿಕ ಪ್ರಕೃತಿಯ ಗುಣತ್ರಯಗಳು ಈ ಮರವನ್ನ ಪೋಷಿಸುತ್ತವೆ. ಸತ್ವಗುಣ, ರಜೋಗುಣ, ತಮೋಗುಣಗಳಿಂದಲೇ ಈ ಮರ ಬೆಳೆಯತ್ತೆ, ಈ ಮರ ಉಳಿಯತ್ತೆ, ಅದನ್ನು ಪೋಷಿಸುತ್ತೆ. ಅದರಿಂದ ಈ ಮರ ದೊಡ್ಡದಾಗ್ತಾನೇ ಹೋಗತ್ತೆ. ಯಾವಾಗ? ನಾವು ಈ ಗುಣದಲ್ಲಿ ಇರುವಾಗ. ಅದರಿಂದ ಭಗವಂತ ಏನ್ ಹೇಳ್ತಾನೆ, ಈ ಮರ ಅನ್ನುವಂತಹದ್ದು ಸತ್ಯವಾದದ್ದಲ್ಲ, ನಿಜವಾದ ಸರಿಯಾದ ನೇರವಾಗಿರುವಂತಹ ಮರ ಇದೆ, ಅದು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲಲ್ಲ ಅನ್ನುವಂಥದ್ದು. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾರ್ದೀನ್ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢ ಮೂಲಂ
असङ्गशस्त्रेण दृढेन चित्वा तथा पदं तत्परमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यथा प्रवृत्तिः प्रसृता पुराणी. हरे कृष्ण. रामाबद्री. रामू पट्कुरे. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿರವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು. ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಸೊ ಇಲ್ಲಿ ಭಗವಂತ ಹೇಳಿದಾಗೆ ಈ ಮರದ ನಿಜವಾದ ರೂಪ ಈ ಐಹಿಕ ಜಗತ್ತಿನಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಮರ ಅನ್ನುವಂತಹದ್ದು ಭ್ರಮೆ ಅಷ್ಟೇ. ಆದರೆ ಅದೇ ನಿಜವಾದದ್ದು ಅಂತ ನಾವು ತಿಳ್ಕೊಂಡು ಬದುಕ್ತಾ ಇರುವಂತಹದ್ದು. ಯಾಕೆಂದ್ರೆ ನಾವು ಮಾಯೆಯ ಪಾಶದಲ್ಲಿ ಇರೋದ್ರಿಂದ ಈ ಮರವನ್ನ ಮಾಯೆಯೇ ಪೋಷಿಸ್ತಾ ಇದೆ. ಇದನ್ನ ನಾವು ಗೆಲ್ಲಬಹುದು. ಈ ಮರವನ್ನ ನಾವು ಅಂದ್ರೆ ಈ ಮರ ಇದರ ಆದಿ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಥವಾ ಅದು ಎಲ್ಲೆಲ್ಲಿ ಹರಡಿಕೊಂಡಿದೆ ಇದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಕಷ್ಟ. ಯಾರೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ಐಹಿಕ ಪ್ರಕೃತಿಯೇ ಆತರ. ಇದು ಪೂರ್ತಿಯಾಗಿ ಭ್ರಮೆಯಿಂದ ಕೂಡಿರುವಂತಹ ಲೋಕ. ನಾವು ಎಷ್ಟೇ ವೇದ ಅಧ್ಯಯನ ಮಾಡಿಕೊಂಡು ಭಕ್ತಿಯನ್ನ ಮಾಡದೆ ನಾವಿಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ವೇದಾಧ್ಯಯನ ಮಾಡ್ತೇವೆ, ಜ್ಞಾನವನ್ನು ಸಂಪಾದಿಸ್ತೇವೆ, ಮತ್ತೆ ಕಾಮ್ಯ ಕರ್ಮಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಮರದಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಈ ಮರದಿಂದ ನಾವು ಬಿಡುಗಡೆಯನ್ನ ಹೊಂದಬಹುದು. ಅವನೇನ್ ಮಾಡ್ತಾನೆ, ಜೀವಿಲಿ ಈ ರಂಬೆಯಿಂದ ಆ ರಂಬೆಗೆ, ಆ ರಂಬೆಯಿಂದ ಈ ರಂಬೆಗೆ ಜಿಗಿದಾಡ್ತಾ ಇರುವಂತಹದ್ದು. ಮತ್ತೆ ಅಲ್ಲಿರುವಂತಹ ಇಂದ್ರಿಯ ತೃಪ್ತಿಯ ಕಾಮ್ಯ ಕರ್ಮ, ಇದು ಏನಿದೆ ಫಲಾಪೇಕ್ಷಿತ ಕರ್ಮಗಳು, ಅದನ್ನ ಮಾಡಿಕೊಂಡು ಆ ಫಲಗಳನ್ನ ತಿಂದ್ಕೊಂಡು ಅವನು ಇಲ್ಲಿರ್ತಾನೆ ಅನ್ನುವಂತಹದ್ದು. ಆದರೆ ಭಗವಂತ ಹೇಳ್ತಾ ಇದ್ದಾನೆ ಈ ಮರವನ್ನ ನಾವು ಕಡಿದು ಹಾಕಬೇಕು. ಹೇಗೆ ಈ ಮರವನ್ನ ಕಡಿಯುವುದು? ಅದಕ್ಕೆ ಯಾವ ಅಸ್ತ್ರದಿಂದ ಕಡಿಯುವುದು? ನಿರಾಸಕ್ತಿ. ಈ ಐಹಿಕ ಪ್ರಪಂಚದ ಬಗ್ಗೆ ನಮಗೆ ಆಸಕ್ತಿ ಅನ್ನುವಂತಹದ್ದು ಇರಬಾರದು. ಈ ಐಹಿಕ ಪ್ರಪಂಚವೇ ಒಂದು ಭ್ರಮ ನಿರಸವಾದಂತಹ ಈ ಮರ, ಅಶ್ವತ್ಥ ಮರ ಅಂತ ಹೇಳ್ತಾನೆ. ಅಶ್ವತ್ಥ ಮರ ಪವಿತ್ರವಾದದ್ದೇ. ಆದರೆ ಯಾವಾಗ ನಾವು ನಿರಾಸಕ್ತಿಯಿಂದ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನ ಹೊಂದದೆ ಇದ್ರೆ ನಾವು ಈ ಮರವನ್ನ ಕಡಿದು ಹಾಕಬಹುದು ಅನ್ನೋದನ್ನ ಅಸಂಗ ಶಸ್ತ್ರೇಣ ದೃಢವಾದ ಈ ಬೇರಿರುವ ಮರ ಅಷ್ಟು ದೃಢವಾಗಿದೆ, ಇದರ ಬೇರು ಅಷ್ಟು ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಯಾವಾಗ ನಾವು ಈ ಮರವನ್ನ ಕಡಿತೇವೋ ಅಂದ್ರೆ ಈ ಐಹಿಕ ಪ್ರಪಂಚದಿಂದ ನಮ್ಮನ್ನ ನಾವು ಯಾವಾಗ ಬೇರ್ಪಡಿಸ್ಕೊಳ್ತೇವೋ ಆ ಕ್ಷಣದಲ್ಲಿ ನಾವೇನ್ ಮಾಡಬೇಕು, ಎಲ್ಲಿಗೆ ಹೋದ್ರೆ ನಾವು ವಾಪಸ್ ಬರ್ಲಿಕ್ಕೆ ಆಗೋದಿಲ್ವೋ ಅಂತಹ ಪವಿತ್ರ ಸ್ಥಳಗಳಿಗೆ ನಾವು ಹೋಗ್ಬೇಕು. ಉದಾಹರಣೆಗೆ ನಮ್ಮ ಶಾಸ್ತ್ರ ಹೇಳುತ್ತೆ ಕೆಲವೊಂದು ಮೋಕ್ಷ ಕ್ಷೇತ್ರಗಳಿದಾವೆ. ಆ ಮೋಕ್ಷ ಸಿಗುವಂತಹ ಕ್ಷೇತ್ರಗಳಿಗೆ ನಾವು ಹೋದ್ರೆ ಅಲ್ಲಿ ಭಗವಂತನ ಸೇವೆಯನ್ನ ಮಾಡಿದ್ರೆ ಮತ್ತೆ ವಾಪಸ್ ಬರುವಂತಹ ಅವಶ್ಯಕತೆ ಇರುವುದಿಲ್ಲ. ನಾವು ಅಲ್ಲೇ ನಮ್ಮ ಶರೀರ ತ್ಯಾಗವನ್ನ ಮಾಡಬಹುದು. ಅಂತಹ ಸ್ಥಳಕ್ಕೆ ಅವರು ಒಮ್ಮೆ ಹೋದರೆ ಮತ್ತೆ ಹಿಂತಿರುಗೋದಿಲ್ಲ. ಆ ಸ್ಥಳವನ್ನು ಹುಡುಕಬೇಕು, ಅಲ್ಲಿಗೆ ನಾವು ಹೋಗ್ಬೇಕು. ಅಲ್ಲಿ ಭಗವಂತನಿಗೆ ಶರಣಾಗತನಾಗಿ ಅವನ ಸೇವೆಯಲ್ಲಿ ನಾವಿರಬೇಕು. ಈ ವೃಂದಾವನ ಇರ್ಬೋದು, ಮಥುರಾ ಇರಬಹುದು, ಕೆಲವೊಂದು ಇದೆ, ಇವನ್ ಕಾಶಿನೂ ಇದೆ. ಹಾಗೆ ಕೆಲವೊಂದು ಎಂತಹ ಕ್ಷೇತ್ರಗಳಿದ್ದಾವೆ ಎಲ್ಲಿ ಹೋದ್ರೆ ನಮಗೆ ಮುಕ್ತಿ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು. ಸೊ ವೃಂದಾವನದ ಕೆಲವರು ಹೇಳ್ತಾರೆ ಅಲ್ಲಿ ಹೋದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಹೋಗಿ ಬರ್ಬೇಕು, ಇಲ್ಲ ಅಲ್ಲಿ ಮನೆ ಕಟ್ಕೊಂಡು ಉಳ್ಕೊಂಡ್ಬಿಟ್ರು ತುಂಬಾ ಜನ ಶಾಸ್ತ್ರವನ್ನು ಅರಿತವರು ಅಪೇಕ್ಷೆ ಪಡ್ತಾರೆ. ಆ ಮಣ್ಣಿನ ಗುಣನೇ ಹಾಗೆ ಅಲ್ಲಿ.
ಅಲ್ಲಿ ಹೋಗಿ ನಾವು ಉಳ್ಕೊಳ್ಬೇಕು. ಸೊ ಭಗವಂತನ ಸೇವೆಯನ್ನ ಮಾಡಬೇಕು. ವೃಂದಾವನದ ಪ್ರತಿಯೊಬ್ಬರ ಇದರಲ್ಲಿಯೂ ಹೀಗೆ ಭಗವಂತನ ಕುರಿತಾದಂತಹ ಅಲ್ಲಿರುವವರು ಖಂಡಿತವಾಗಿ ಅವರು ಮುಕ್ತಿಯನ್ನು ಹೊಂದ್ತಾರೆ ಅಂತ. ಅಂತಹ ಜಾಗದಲ್ಲಿ ಹೋಗಿ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಇದನ್ನ ಯಾಕೆ ಅಂದ್ರೆ ಮೂಲ, ಎಲ್ಲದಕ್ಕೂ ಮೂಲನಾದವನು ಶ್ರೀಕೃಷ್ಣ ಅನಾದಿ ಕಾಲದಿಂದ. ಅನಾದಿ ಅಂದ್ರೆ ಏನ್ ಹೇಳೆ? ತುಂಬಾ ಅನಾದಿ. ಹಳೆಯದಾದ. ಪ್ರಾಚೀನ ಕಾಲ ಅಂತ ಬರುತ್ತೆ. ಎಲ್ಲಾ ಕಾಲದ ಆದಿಯೇ ಇಲ್ಲದೆ ಇರುವಂತಹದ್ದು. ಅನಾದಿ ಅಂದ್ರೆ ಏನು? ಆದಿನೇ ಇಲ್ಲ. ಆದಿ ಅಂದ್ರೆ ಏನು? ಒಂದ್ ಕಡೆ ಅದೇ ಪ್ರಾರಂಭ. ಪ್ರಾರಂಭ ಎಲ್ಲೋ ಒಂದ್ ಕಡೆ ಪ್ರಾರಂಭ ಆದ್ರೆ ಇದು ಅನಾದಿ. ಅನಾದಿ ಕಾಲ ಅಂದ್ರೆ ಪ್ರಾಚೀನ ಕಾಲವೂ ಅಲ್ಲ. ಅಲ್ಲ. ಓಕೆ. ಪ್ರಾಚೀನ ಕಾಲ ಅಂದ್ರೆ ಹಿಸ್ಟ್ರಿ. ಎಲ್ಲೋ ಹೇಳ್ತೇವೆ ನಾವು, 1200 1300 ವರ್ಷದ ಹಿಂದೆ, 5000 ವರ್ಷದ ಹಿಂದೆ, ಆತರ. ಆದ್ರೆ ಇಲ್ಲಿ ಎಷ್ಟು ವರ್ಷದ ಹಿಂದೆ, ಎಷ್ಟು ಸಾವಿರ ವರ್ಷ, ಎಷ್ಟು ಲಕ್ಷ ವರ್ಷ, ಎಷ್ಟು ಕೋಟಿ ವರ್ಷ, ಎಷ್ಟು ಅಬ್ಜ ವರ್ಷ ನಮ್ಗೇನು ಗೊತ್ತಿಲ್ಲ ಅಲ್ವಾ? ಸೊ ಅದು ಅನಾದಿ ಕಾಲ. ಅನಾದಿ ಅಂದ್ರೆ ಅದು ಅನಾದಿ ಕಾಲದ. ಈ ಶಾಸ್ತ್ರಗಳನ್ನ ಬರೆತವ್ರ ಹತ್ರ ನೀವು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಈ ವರ್ಡ್ ಅನ್ನ ಹೇಳ್ತಾರ. ಇದು ಎಲ್ಲಿ ಯಾವಾಗ ಶುರುವಾಗಿದ್ದು ಅಂತ ಕೇಳಿದ್ರೆ ಅನಾದಿ ಕಾಲದಿಂದ. ಯಾಕೆಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ವೇದಗಳೆಲ್ಲ ಬಂದಿರುವಂತಹದ್ದು ಭಗವಂತನಿಂದನೇ. ವೇದಗಳಂದ್ರೆ ಏನು? ನಾವು ಯಾವ ರೀತಿಯಾಗಿ ಇರಬೇಕು, ಭಗವಂತನನ್ನ ಹೇಗೆ ಅರಿತುಕೊಳ್ಬೇಕು ಅನ್ನುವಂತಹದ್ದು, ಈ ಜೀವಿಗಳು ಹೇಗಿರ್ಬೇಕು ಅನ್ನುವಂಥದ್ದು. ಅವರು ಭಗವಂತನಿಗೆ ಶರಣಾಗತರಾಗಿ ಮತ್ತೆ ಈ ಐಹಿಕ ಇದರಿಂದ ವಾಪಸ್ ಬರಬೇಕು ಅವರು ಅನ್ನುವಂಥದ್ದು ಭಗವಂತನ ಉದ್ದೇಶವೂ ಸಹಿತ. ಆದ್ರೆ ನಾವೇನ್ ಮಾಡ್ತೀವಿ? ಯಾವಾಗ ಭ್ರಮೆಗೆ ಒಳಗಾಗ್ತೀವೋ ಭಗವಂತನಿಗೆ ಶರಣಾಗತರಾಗೋದಿಲ್ಲ ಅಂದ್ಕೊಳ್ಳೆ ಮತ್ತೆ ಇಲ್ಲಿ ಇರ್ಬೇಕಾಗತ್ತೆ. ಇಲ್ಲಿನ ಕರ್ಮಫಲಗಳನ್ನ ಅನುಭವಿಸ್ಕೊಂಡು ಬದುಕಬೇಕಾಗತ್ತೆ. ಅದರಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ನಾರಾಯಣನಿಂದನೇ ಪ್ರತಿಯೊಂದು ಶುರುವಾಗಿದೆ ಅನ್ನೋದನ್ನು ನಾವು ಆಲ್ರೆಡಿ ಅರ್ಥ ಮಾಡಿಕೊಂಡಿದ್ದೇವೆ. 1 ಸೆಕೆಂಡ್. ಹರೇ ಕೃಷ್ಣ. ಎಲ್ಲವೂ ಅವನಿಂದಲೇ ಶುರುವಾಗಿರುವಂತಹದ್ದು. ಅದರಿಂದ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ನಾನು ಎಲ್ಲದರ ಮೂಲ, ಅಹಂ ಸರ್ವಸ್ಯ ಪ್ರಭವಃ ಅಂತ ಹೇಳ್ತಾನೆ. ಈ ಬಲವಾದ ವೃಕ್ಷ, ಅಶ್ವತ್ಥ ವೃಕ್ಷ ಏನಿದೆ, ಇದರ ತೊಡಕು, ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಸೊ ಭಗವಂತನಿಗೆ ಶರಣಾಗತರಾಗಿ ನಾವು ಐಹಿಕ ಪ್ರಪಂಚದಿಂದ ಭಗವಂತನ ಧಾಮವನ್ನ, ಭಗವಂತನ ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶಿಸಬಹುದು. ಅವನು ತನ್ನ ಆಧ್ಯಾತ್ಮಿಕ ಲೋಕದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಭಾಗ್ಯ ಮಾತಾಜಿ. ರೇಣುಕಾ ಜಯರ್. ಹರೇ ಕೃಷ್ಣ ಪ್ರಭುಜಿ. ಅವ್ರು ಓದ್ತಾ ಇದ್ದಾರೆ. ಹರೇ ಕೃಷ್ಣ. ನನ್ನ ಆ ಪರಂಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಭಗವಂತನ ಧಾಮಕ್ಕೆ ಒಂದ್ಸಲ ಹೋದ್ರೆ ಮತ್ತೆ ಬರುವುದಿಲ್ಲ. ಯಾರಲ್ಲಿ ಹೋಗ್ತಾರೋ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಮತ್ತೆ ವಾಪಸ್ ಇಲ್ಲಿಗೆ ಬರುವುದಿಲ್ಲ. ಅವನ ಲೋಕದಲ್ಲಿ ಯಾವ ರೀತಿಯಾದಂತಹ ಈ ಐಹಿಕ ಪ್ರಪಂಚಕ್ಕೆ ಸೂರ್ಯಚಂದ್ರರು ಬೇಕು. ಯಾಕೆಂದ್ರೆ ಇದು ಸ್ವಯಂ ಪ್ರಭೆಯಿಂದ ಬೆಳಗುವಂತಹ ಲೋಕವಲ್ಲ. ವೈಕುಂಠಾದಿ ಲೋಕಗಳಿಂದ ಹಿಡಿದು ಭಗವಂತನ ಲೋಕದ ಒಳಗೆ ಅಲ್ಲಿನೂ ಅವನ ವೃಂದಾವನ ಗೋಲೋಕ ಇದೆ. ಈ ಐಹಿಕ ಪ್ರಪಂಚದ ಆಧ್ಯಾತ್ಮಿಕ ಪ್ರಪಂಚದ
ಸೆಂಟರ್, ಈ ಕಮಲದ ಹೂವಿನ ಆಕಾರದಲ್ಲಿರುವಂತಹ ಅವನ ಇದು ಒಂದೊಂದು ಎಸಳುಗಳು ಒಂದೊಂದು ಲೋಕ. ಅಂತಹ ಲೋಕದಲ್ಲಿ ಮೂಲದಲ್ಲಿ ಭಗವಂತ ತನ್ನ ಮೂಲ ರೂಪ ಶ್ರೀಕೃಷ್ಣನ ರೂಪದಲ್ಲಿ ಅವನು ಇರ್ತಾನೆ, 2 ಕೈಗಳ ರೂಪದಲ್ಲಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅವನ ಲೀಲೆಗಳು ಈಗ ಇಲ್ಲಿ ಭೂಮಿಯ ವೃಂದಾವನದಲ್ಲಿ ಏನ್ ಮಾಡಿದಾನೆ ಅವನು, ಆ ರೀತಿಯಾದಂತಹ ಲೀಲೆಗಳು ಅಲ್ಲಿ ಯಾವಾಗ್ಲೂ ನಡೀತಾ ಇರತ್ತೆ ಅನ್ನೋದನ್ನ ಶಾಸ್ತ್ರದಿಂದ ನಾವು ತಿಳ್ಕೊಳ್ಬಹುದು. ಸೊ ಅವನ ಲೋಕ ಸ್ವಯಂ ಪ್ರಭೆಯಿಂದ ಬೆಳಗತ್ತೆ. ಅಲ್ಲಿ ಸೂರ್ಯಚಂದ್ರರು ಬೇಕಿಲ್ಲ. ಆದರೆ ಇಲ್ಲಿ ಸೂರ್ಯಚಂದ್ರರು ಭಗವಂತನಿಂದ ಬಂದಂತ ಪ್ರಭೆಯನ್ನ ಅವನ ನಿರ್ದೇಶನದ ಮೇರೆಗೆ ಅವರು ನಮಗೆ ಐಹಿಕ ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಾರೆ. ಆದರೆ ಅಲ್ಲಿ ಯಾವುದೇ ವಿದ್ಯುತ್ ಶಕ್ತಿ ಇಲ್ಲ, ಯಾವುದೇ ಸೂರ್ಯ ಚಂದ್ರರಿಲ್ಲ ಅಲ್ಲಿ. ಮತ್ತೆ ಯಾರು ಒಮ್ಮೆ ಅಲ್ಲಿಗೆ ಹೋಗ್ತಾರೋ ಅವರು ಮತ್ತೆ ತಿರುಗಿ ಬರುವುದಿಲ್ಲ ಅನ್ನೋದನ್ನ ಇಲ್ಲಿ ನೋಡಿದರೆ ನೀವು ಆಧ್ಯಾತ್ಮಿಕ ನಿಮಗೆ ಗೋಲೋಕ ಚಾರ್ಟ್ ಕಳಿಸ್ತಾರೆ, ಇಲ್ಲ ಕಳಿಸಿರ್ಬೋದು ವಾಟ್ಸಾಪ್ ಗ್ರೂಪ್ ಅಲ್ಲಿ. ಆ ಗೋಲೋಕ ಚಾರ್ಟ್ ಅನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ವೈಕುಂಠ ಲೋಕಗಳು ಇದು ಭಗವಂತನ ಪರಂಧಾಮ. ಅಲ್ಲಿ ನೀವು ನೋಡಿದ್ರೆ ಅವನ ಲೋಕ ಇರತ್ತೆ, ಬೇರೆ ಬೇರೆ ಲೋಕಗಳಿರತ್ತೆ. ಈ ಗೋಪಿಕಾಶ್ರೀಯರು ಅವರಿಗೆ ಒಂದೊಂದು ಲೋಕ, ರಾಧಾರಾಣಿಯ ಲೋಕ ಇದೆ, ಅವನು ಇರ್ತಾನೆ ಅಲ್ಲಿ. ಆದ್ರೆ ನಮ್ಮ ಲೋಕ ಹೇಗಿದೆ, ಬ್ರಹ್ಮಜ್ಯೋತಿ, ಭಗವಂತನ ಬ್ರಹ್ಮಜ್ಯೋತಿ ಇಲ್ಲಿಗೆ ಬರುವುದಿಲ್ಲ. ಇದನ್ನ ಮಾಯೆ ತಡೆಗಟ್ಟತ್ತೆ. ಅದರಿಂದ ಈ ಬ್ರಹ್ಮಜ್ಯೋತಿ ಅನ್ನುವಂತಹದ್ದು ಈ ಐಹಿಕ ಪ್ರಪಂಚದ ಹೊರಗಡೆ ಇದೆ. ಆಮೇಲೆ ಅವನ ಲೋಕಗಳು, ಆಮೇಲೆ ನಾವು ಭಗವಂತನನ್ನ ನೋಡುವಂತಹದ್ದು. ಸೊ ಇದು ನಮ್ಮ ಕತ್ತಲಿನ ಲೋಕ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹು ಕಷ್ಟಪಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಮನಸ್ಸು ಸೇರಿದಂತೆ 6 ಇಂದ್ರಿಯಗಳು ಯಾವುವು? ನಮ್ಮ ಪಂಚೇಂದ್ರಿಯಗಳು ಮತ್ತೆ ಮನಸ್ಸು 6ನೇ ಇಂದ್ರಿಯ ಅಲ್ವಾ? ಸೊ ಈ ಬದ್ಧ ಆತ್ಮ ಅಂದ್ರೆ ಏನು? ನಾವೇ ಜೀವಿಗಳು, ಬಂಧಿಸಲ್ಪಟ್ಟವರು. ಎಲ್ಲಿ ಬಂಧಿಸಲ್ಪಟ್ಟಿದ್ದಾರೆ? ಇಂದ್ರಿಯಗಳ, ಈ ಐಹಿಕ ಪ್ರಪಂಚದಲ್ಲಿ. ಕರ್ಮ ಫಲಗಳಿಗೆ ಅಟ್ಯಾಚ್ ಆಗಿ ಐಹಿಕ ಪ್ರಪಂಚದಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೇವೆ 3 ಗುಣಗಳಿಗೆ. ಯಾವುದು 3 ಗುಣ? ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ 3 ಗುಣಗಳ ಬಂಧನದಲ್ಲಿ ನಾವಿದ್ದೇವೆ. ಯಾಕೆ? ಕೆಲವರು ಸತ್ವಗುಣದಲ್ಲಿದ್ರೆ ಅವರಿಗೆ ಜ್ಞಾನ ಮತ್ತೆ ಸುಖ ಬಂಧಿಸಿದ್ರೆ, ಲೋಭ, ಮೋಹ, ಮಾತ್ಸರ್ಯ, ಹಲವಾರು ರೀತಿಯಾದ ಇದು. ರಜೋಗುಣದವರಿಗೆ ಬಂಧಿಸಿದ್ರೆ ಅಜ್ಞಾನ, ಭ್ರಮೆ, ಅಂತಹದ್ದು ನಿದ್ರೆ, ಆಲಸ್ಯ, ಪ್ರಮಾದ ಅವರ ಗುಣಗಳು. ತಮೋಗುಣದಲ್ಲಿರುವಂಥವ್ರು ಅವರನ್ನ ಅದಕ್ಕೆ ಅವರು ಬದ್ಧರಾಗಿರ್ತಾರೆ. ಬದ್ಧರಾಗುವುದಂದ್ರೆ ನಾವು ಈ ಗುಣಗಳಿಗೆ ಹಿಡಿತದಲ್ಲಿ ಇರುವಂತಹದ್ದು, ಮಾಯೆಯ ಹಿಡಿತದಲ್ಲಿ ಇರುವಂತಹದ್ದು. ನಾನು ನಿಮ್ಗೊಂದು ಉದಾಹರಣೆಯನ್ನ ಕೊಟ್ಟಿದ್ದೆ. ನಾವು ಒಂದು ಕಂಪ್ನಿಗೆ ಅಪಾಯಿಂಟ್ಮೆಂಟ್ ಲೆಟರ್ ನಮಗೆ ಕೊಟ್ಟಾಗಿ ನಾವು ಸೈನ್ ಹಾಕಿದ ಮೇಲಿಂದ ನಾವು ಆ ಕಂಪನಿಗೆ ಬದ್ಧರಾಗಿರ್ತೇವೆ. ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ನಾವು ಭಾರತ ದೇಶದ ಪ್ರಜೆಯಾಗಿ ಭಾರತ ದೇಶದ ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ಬೇಕು. ಅದೇ ರೀತಿಯಾಗಿ ನಾವು ಐಹಿಕ ಪ್ರಪಂಚದಲ್ಲಿ ಇದ್ದ ಜೀವಿಗಳಾಗಿ ನಾವು ಐಹಿಕ ಪ್ರಪಂಚದ 3 ಗುಣಗಳಿಗೆ ಬದ್ಧರಾಗಿರಬೇಕು. ಆದ್ರಿಂದ ಈ ಬದ್ಧ ಆತ್ಮ ಅಂತ ಕರೆಯುವಂತಹದ್ದು. ಈ ಬದ್ಧ ಆತ್ಮ ಅಂದ್ರೆ ಈ 3 ಗುಣಗಳ ಬಂಧನದಲ್ಲಿ ಇರುವಂತಹ ಆತ್ಮ. ಈಗ ನೀವು ಕೇಳಿದ್ರೆ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ 1947 ಅಂತ ನಾವು ಹೇಳಬಹುದು. ಆದ್ರೆ ಶಾಸ್ತ್ರ ಹೇಳತ್ತೆ ನಾವು ಎಲ್ಲಿ ತನಕ ಐಹಿಕ ಪ್ರಪಂಚದಲ್ಲಿ ಇರ್ತೇವೋ, ಈ 3 ಗುಣಗಳ ಮಾಯೆಯ ಪ್ರಭಾವದಲ್ಲಿ ಇರುತ್ತೆ, ಅಲ್ಲಿ ತನಕ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನುವಂತಹದ್ದು
ಯಾವಾಗ ನಾವು ಈ ಐಹಿಕ ಪ್ರಪಂಚದಿಂದ ಈ 3 ಗುಣಗಳ ಬಂಧನದಿಂದ ಹೊರಗೆ ಬರ್ತೇವೆ ಆವಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಅಲ್ಲಿಂದ ಸ್ಟಾರ್ಟ್ ಆಗುವಂತಹದ್ದು. ನಾವು ತಿಳ್ಕೊಂಡಿದ್ದೇವೆ, ಹೇಳ್ತಾರಲ್ಲ ಶಂಕರಾಚಾರ್ಯ ಹೇಳ್ತಾರಲ್ಲ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಏ ಮೂಢ ಅಂತ. ಸೊ ನಾವೆಲ್ಲ ತಿಳ್ಕೊಂಡಿದ್ದೇವೆ, ಕೆಲವರು ನಾನು ಸ್ಮಾರ್ಟ್, ನಾನು ಹಾಗೆ ಹೀಗೆ, ನಾವೆಲ್ಲ ಮೂಢರಾಗಿ ಈ ಬಂಧನದಲ್ಲಿಯೇ ಇದ್ದೇವೆ. ನಾವೆಲ್ಲ ಬದ್ಧ ಆತ್ಮಗಳೇ. ಹರೇ ಕೃಷ್ಣ. ಸೊ ಆದ್ರಿಂದ ಇಲ್ಲಿ ಅವನು ಈ ಬದ್ಧ ಆತ್ಮನಿಗೆ ಏನಾಗತ್ತೆ, ಈ 5 ಇಂದ್ರಿಯಗಳು ನಾವು ನೋಡಿದ್ವಲ್ಲ ಹೇಗಾಗತ್ತೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಈ ಇಂದ್ರಿಯಗಳು ಬರುವಂತಹದ್ದು. ಆ ಇಂದ್ರಿಯಗಳನ್ನ ಸೇರಿಸಿಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಇಲ್ಲಿ ಬಹುವಾಗಿ ಕಷ್ಟ ಪಡ್ತಾನೆ. ಒಂದ್ಸಲ ಆ ಇಂದ್ರಿಯಗಳು ಬಂದ್ಮೇಲೆ ಆ ಇಂದ್ರಿಯಗಳ ತೃಪ್ತಿಯೇ, ಆ ಇಂದ್ರಿಯಗಳನ್ನ ತೃಪ್ತಿಪಡಿಸುವುದೇ ಅವನ ಕೆಲಸವಾಗ್ಬಿಡತ್ತೆ. ಅದನ್ನೇ ನಾವು ಕಾಮ್ಯ ಕರ್ಮ ಅಂತ ಕರೀತೀವಿ. ಆ ಇಂದ್ರಿಯಗಳಲ್ಲಿ ತೃಪ್ತಿಪಡಿಸುವಂತ ಆಸೆ ಬರುತ್ತಲ್ಲ, ಆ ಆಸೆಯೇ ಕಾಮ. ಅದನ್ನ ಈಡೇರಿಸಿಕೊಳ್ಳೋದಕ್ಕೆ ಮಾಡುವ ಕರ್ಮಗಳೇ ಕಾಮ್ಯ ಕರ್ಮಗಳು. ಅದರಿಂದ ಸಿಗುವಂತ ಫಲಗಳೇ ಕರ್ಮ ಫಲಗಳು. ಆ ಕರ್ಮ ಫಲಗಳಲ್ಲಿಯೂ ಕೆಲವು ಈಗ ಜಸ್ಟ್ ಬೀಜ ಹಾಕಿರೋ ತರ ಮಾತ್ರ, ಇನ್ನು ಯಾವಾಗಲೂ ನಮ್ಗೆ ಅದು ಹಣ್ಣಾಗಿ ಸಿಗತ್ತೆ, ಈಗಲೇ ಸಿಗೋದಿಲ್ಲ ಅದು. ಕೆಲವೊಂದು ಕರ್ಮಫಲಗಳು ಇಮಿಡಿಯೇಟ್ ಆಗಿ ನಮಗೆ ಹಣ್ಣಾಗಿ ಸಿಗ್ಬಹುದು, ಆದ್ರೆ ಕೆಲವೊಂದು ಕರ್ಮಫಲಗಳು ಹಾಗಲ್ಲ, ಜನ್ಮ ಜನ್ಮಾಂತರಗಳ ನಂಟಿರತ್ತೆ ಅದಕ್ಕೆ. ಈ ಜನ್ಮದಲ್ಲಿಯೇ ನಾವು ಅದನ್ನು ಅನುಭವಿಸ್ತೇವೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದು ಮುಂದಿನ ಜನ್ಮದಲ್ಲಿಯೋ, ಇನ್ನು ಯಾವ್ದು 4 ಜನ್ಮ ಆದ್ಮೇಲೋ 5 ಜನ್ಮ ಆದ್ಮೇಲೋ ಹೇಳಲಿಕ್ಕೆ ಬರೋದಿಲ್ಲ ಯಾವಾಗ ನಮಗೆ ಆಮೇಲೆ ಫಲ ಕೊಟ್ಟು ಕಾಡಿಸತ್ತೆ ಅಂತ. ಕೆಲವರು ಕೇಳ್ತಾರೆ, ಕೆಲವರು ಅಷ್ಟು ಶ್ರೀಮಂತರಿದ್ದಾರೆ, ಬಹಳ ಸುಖವಾಗಿದ್ದಾರೆ, ಅವರಿಗೆ ಯಾವುದೋ ಒಂದು ಕರ್ಮ ಫಲದಿಂದ ಇವಾಗ ಧನಿಕರಾಗಿದ್ದಾರೆ. ಭಗವಂತ ಹೇಳ್ತಾನಲ್ಲ, ಏನೋ ನನಗೆ ಯಾರು ಈ ಹೇಳ್ತಾನಲ್ಲ, ಯಾರು ಯೋಗದಲ್ಲಿ ಪರಿಪೂರ್ಣರಾಗದೇ ಇಲ್ವೋ ಅಂಥವರನ್ನ ನಾನು ಈ ರೀತಿಯಾಗಿ ಶ್ರೀಮಂತರ ಮನೆಯಲ್ಲೋ ಅಲ್ಲೋ ಎಲ್ಲೋ ಹುಟ್ಟಿಸ್ತೇನೆ ಅಂತ, ಆ ರೀತಿಯಾಗಿ ಅವನು ಹುಟ್ಟಿಸಿದ್ದಾನೆ. ಆದ್ರೆ ಅದು ಅವರಿಗೆ ಗೊತ್ತಿಲ್ಲ. ಆದ್ರೆ ಈಗೇನಾಗತ್ತೆ, ಅವರಿಗೆ ಸಂಪತ್ತಿನ ಮದವೂ ಬರ್ಬೋದು. ಕೆಲವರು ದುಡ್ಡಿದ್ರೂ ಭಗವಂತನ ಸೇವೆಯನ್ನ ಮಾಡಿಕೊಂಡು ಮೋಕ್ಷವನ್ನ ಪಡಿಬಹುದು. ಆದ್ರಿಂದ ಈ ಇಂದ್ರಿಯಗಳ ಹಿಡಿತದಲ್ಲಿ, ಇಂದ್ರಿಯಗಳ ತೃಪ್ತಿಯಲ್ಲಿ ಬಂದ್ಬಿಡ್ತಾನೆ, ಮಾಯೆಯ ಹಿಡಿತದಲ್ಲಿ ಬರ್ತಾನೆ ಅಂತ. ಇದು ನೋಡಿ ಬಹಳ ಸೂಪರ್, ಅಂದ್ರೆ ಅತ್ಯಂತ ಪ್ರಾಮುಖ್ಯವಾದಂತ ಒಂದು ಶ್ಲೋಕ. ಏನ್ ಹೇಳ್ತಾನೆ ಇಲ್ಲಿ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಹರೇ ಕೃಷ್ಣ. ಕಾವ್ಯ ಕೋಟ್ಯನ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಈಗ ಗಾಳಿ ಗಂಧವನ್ನ ಒಯ್ಯತ್ತೆ, ಹೌದಾ? ಈಗ ನಮ್ಗೆ ವಾಸನೆ ಬರೋದು ಗಾಳಿಯಿಂದ ತಾನೆ, ಪರಿಮಳ ಬರೋದು ಗಾಳಿಯಿಂದ ತಾನೆ. ಇದೇ ಗಾಳಿ ಒಂದು ಚರಂಡಿಯ ಪಕ್ಕದಲ್ಲಿ ಬೀಸಿದಾಗ ನಮಗೆ ಏನು ಒಯ್ಯತ್ತೆ? ಚರಂಡಿ ವಾಸನೆಯನ್ನು ಬರುತ್ತೆ, ಚರಂಡಿ ವಾಸನೆಯನ್ನ ತರತ್ತೆ. ಅದೇ ಗಾಳಿ ಹೂದೋಟದಲ್ಲಿ ಬೀಸಿದಾಗ ಹೂವಿನ ವಾಸನೆ, ಹೂವಿನ ಪರಿಮಳವನ್ನು ತರುತ್ತೆ. ಪರಿಮಳ ಬರುತ್ತೆ. ಹೌದು, ಪರಿಮಳಕ್ಕೂ ವಾಸನೆಗೂ ವ್ಯತ್ಯಾಸ ಇದೆ. ಹೌದು. ಹರೇ ಕೃಷ್ಣ. ಸೊ ಈಗ ನಾವು ಹೇಳಲಿಕ್ಕೇನು ಹೊರಟಿದಂದ್ರೆ, ನಮ್ಮ ಜೀವನ, ನಾವೇನು ಬದುಕ್ತೇವೆ, ಆ ಬದುಕು ಇನ್ನೊಂದು ಶರೀರಕ್ಕೆ ನಾವು ಹೋಗುವುದು ವಾಸನೆ ಆಗ್ಬಾರ್ದು, ಅದು ಪರಿಮಳವಾಗಿ ಹೋಗ್ಬೇಕು ಅನ್ನುವಂಥದ್ದು. ಅವನೇನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಅಂದ್ರೆ, ನಾವು ಯಾವಾಗ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತೀವೋ ಆಗ ಈ ಗಾಳಿ ಗಂಧವನ್ನ ಹೇಗೆ ಒಯ್ಯುತ್ತೋ ಅದೇ ತರ ಈ ಸೂಕ್ಷ್ಮ ಶರೀರ ಅನ್ನೋದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಅದರಿಂದ ನಾವು ಮಾಡಿದ ಕರ್ಮಫಲಗಳು ನಮ್ಮನ್ನ ಇಲ್ಲೇ ಬಿಡೋದಿಲ್ಲ. ಅದಕ್ಕಾಗಿಯೇ ಭಗವಂತ ಹೇಳ್ತಾನೆ, ಏನ್ ನಾವು ಸ್ವಲ್ಪವೇ ಸ್ವಲ್ಪ ನಾವು ಭಕ್ತಿಯನ್ನ ಮಾಡಿದ್ರದು ನಮ್ಮನ್ನ ಘೋರ ಭಯದಿಂದ ಕಾಪಾಡುತ್ತೆ ಅಂತ ಅವನು ಹೇಳ್ತಾನೆ. 2ನೇ ಅಧ್ಯಾಯದಲ್ಲಿಯೇ ಹೇಳಿದಾನೆ, ಸ್ವಲ್ಪಮಪ್ಯಸ್ಯ
ಶ್ಲೋಕ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಬಾಯಿಗೆ. ಸೊ ಅಂತಹ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡೋದ್ರಿಂದ ಸಹಿತ ನಾವು ಘೋರ ಇಲ್ಲ ಅಂದ್ರೆ ಏನಾಗತ್ತೆ, ಇದು ಹೋಗೇ ಹೋಗತ್ತೆ. ಹೇಗೆ ಈ ಗಾಳಿ ವಾಸನೆಯನ್ನ ತೆಗೆದುಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನದ ಕಲ್ಪನೆಗಳು, ಅವನು ಹೇಳ್ತಾನೆ ನೋಡಿ, ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಒಯ್ಯುತ್ತಾನೆ. ಈಗ ಸಾಯುವಾಗ ನಮ್ದು ಎಷ್ಟೇ ಜನ ಇರ್ಲಿ, ನಮ್ಮ ಸುತ್ತಮುತ್ತ ಜೀವಿಗಳು, ನಮ್ಮ ಸಂಬಂಧಿಕರು ಇರ್ಬೋದು, ಯಾರಿರ್ಬೋದು, ಅವರು ಹೆಚ್ಚು ಹೆಚ್ಚು ಅಂದ್ರೆ ಎಲ್ಲಿ ತನಕ ಅಲ್ವಾ? ಆದರೆ ಸತ್ತ ಮೇಲೆ, ಶರೀರವನ್ನ ನಾವು ಬಿಟ್ಟ ಮೇಲೆ ನಮ್ಮ ಜೊತೆ ಇರೋರು ಯಾರು? ನಾವು ಈ ಶರೀರವನ್ನ ಬಿಟ್ಟ ಮೇಲೆ ನಮ್ ಜೊತೆ ಇರುವವರು ಯಾರು? ನಾವು ಮಾಡಿದ ಕರ್ಮಫಲ. ಕರ್ಮ ಅದು ಬಂದೇ ಬರತ್ತೆ. ಆದ್ರೆ ನೀವು ನೋಡ್ಬೋದು, ನಾವು ಶರೀರ ತ್ಯಾಗ ಮಾಡಿದ ಮೇಲೆ ನಾವು ಇನ್ನೊಂದು ಶರೀರಕ್ಕೆ ಹೋಗುವಾಗ ನಮ್ ಜೊತೆ ಇರುವವನು ಪರಮಾತ್ಮ. ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಾನಲ್ಲ ಪರಮಾತ್ಮ. ಅದೇ ಪರಮಾತ್ಮ ನಮ್ಮನ್ನ ಕರ್ಕೊಂಡೋಗಿ ಇನ್ನೊಂದು ಶರೀರದಲ್ಲಿ ಕೂರಿಸ್ತಾನೆ. ಅವನು ನೋಡಿ, ಅವನ ಸೃಷ್ಟಿ, ಅವನ ಇದು ಯಾವ ರೀತಿಯಾಗಿದೆ ಅಂದ್ರೆ, ಅವನು ಎಲ್ಲಿಯೂ ಯಾರನ್ನು ಬಿಡ್ತಾ ಇಲ್ಲ, ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದಾನೆ. ಆದ್ರೆ ಅವನ ಸೃಷ್ಟಿಯಲ್ಲಿ ಐಹಿಕ ಪ್ರಪಂಚ ಅನ್ನೋದು ಹೀಗಿದೆ. ಇದು ಒಂದು ಭ್ರಮಾನಿರಸ ಲೋಕ, ಇದು ಒಂದು ಅಶಾಶ್ವತ ದುಃಖಾಲಯ. ಆ ರೀತಿಯಾಗಿ ಅವನು ಆ ರೀತಿಯಾದಂತ ಒಂದು ದೇಹವನ್ನ ಪಡಿತಾನೆ. ಅವನ ಕರ್ಮಫಲಗಳ ಆಧಾರದ ಮೇಲೆ ಅವನಿಗೆ ಶರೀರ ಅನ್ನೋದು ಪ್ರಾಪ್ತಿಯಾಗತ್ತೆ. ಒಂದು ಬಗೆಯ ದೇಹವನ್ನ ಪಡಿತಾನೆ. ಹಾಗೆ ಮತ್ತೊಂದು ದೇಹವನ್ನ ಪಡೆಯಲು ಮೊದಲಿನ ದೇಹವನ್ನ ಅವನು ಬಿಡುತ್ತಾನೆ. ಬಿಡ್ಲೇಬೇಕಲ್ವಾ? ಈ ಆತ್ಮಕ್ಕೆ ಶರೀರ ಬೇಕೇ ಬೇಕು. ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದ್ರೂ ನಮಗೆ ಶಾಶ್ವತವಾದಂತಹ ದಿವ್ಯವಾದಂತಹ ಶರೀರ ನಮಗೆ ಸಿಗತ್ತೆ ಅಲ್ಲಿ. ಇಲ್ಲಿ ಹೇಗೆ ನಾವು ಇಲ್ಲಿ ಈ ಶರೀರ ಮಣ್ಣಾಗತ್ತೆ, ಅಲ್ಲಿ ಸಿಕ್ಕಿರುವ ಶರೀರ ಮಣ್ಣಾಗೋದಿಲ್ಲ. ಅದು ಆಧ್ಯಾತ್ಮಿಕವಾದಂತಹ ಶರೀರ ಆಗತ್ತೆ. ಸೊ ಅಷ್ಟೇ ವ್ಯತ್ಯಾಸ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವ ಜೀವಿಗಳಿಗೂ ಇಲ್ಲಿರುವ ಜೀವಿಗಳಿಗೂ. ಆದ್ರೆ ಏನಾಗತ್ತೆ, ಇಲ್ಲಿ ನಾವು ಒಂದು ಶರೀರದಿಂದ ಇನ್ನೊಂದು ಶರೀರ ಹೋಗುವಾಗ ನಮ್ಮ ಎಲ್ಲಾ ಗಾಳಿಗಳು ನಮ್ಮ ಗಂಧಗಳು ಅಲ್ಲಿಗೆ ಹೋಗತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಅಂದ್ರೆ ಇಲ್ಲಿಗೆ ಮುಗೀತು ಅನ್ನುವಂಥದ್ದಿಲ್ಲ. ಕೆಲವರು ಹೇಳ್ತಾರಲ್ಲ, ಸತ್ ಮೇಲೆ ಏನಾಗತ್ತೆ ನನ್ಗೇನು ಗೊತ್ತಿಲ್ಲ ಅಂತ. ಅವನು ಮರೆವು ಕೊಟ್ಟಿದ್ದಾನೆ, ಒಳ್ಳೇದು. ನಮಗೆ ಆ ಮರೆವನ್ನ ಅವನು ಕೊಟ್ಟಿದ್ದಾನೆ. ಅದರಿಂದ ನಮಗೆ ಹಿಂದಿನ ಜನ್ಮದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅನ್ನೋದು ಇವಾಗ ಗೊತ್ತಿರಲ್ಲ. ಆದ್ರೆ ಅದರ ಫಲಗಳನ್ನ ನಾವು ಖಂಡಿತವಾಗಿ ಅನುಭವಿಸ್ತಾ ಇರ್ತೇವೆ. ಅದರಿಂದ ನೋಡ್ಬೋದು ನೀವು, ಒಂದೇ ಸಮಯದಲ್ಲಿ ಹುಟ್ಟಿದ ಟ್ವಿನ್ಸ್, ಒಬ್ರು ಒಂಥರ ಇದ್ರೆ ಇನ್ನೊಬ್ರು ಮತ್ತೊಂದ್ ತರ ಇರ್ತಾರೆ. ಇಬ್ರು ಒಂದೇ ತರ ರೂಪದಲ್ಲಿ ಒಂದೇ ತರ ಇರ್ಬೋದು, ಶರೀರದಲ್ಲಿ ನೋಡ್ಲಿಕ್ಕೆ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಅವ್ರನ್ನ ಗುರುತು ಹಿಡಿಬೇಕಲ್ಲ, ಐಡೆಂಟಿಫೈ ಮಾಡ್ಬೇಕಲ್ಲ ಯಾರು ಅನ್ನೋದು. ಆದರೆ ಅಥವಾ ಒಂದೇ ಸಮಯದಲ್ಲಿ ಹುಟ್ಟಿದ ಒಬ್ಬ ಶ್ರೀಮಂತನ ಮನೆಯಲ್ಲೂ ಹುಟ್ಟುತ್ತಾನೆ, ಇನ್ನೊಬ್ಬ ಬಡವನ ಸ್ಲಮ್ ಅಲ್ಲಿ ಹುಟ್ಟುತ್ತಾನೆ. ಒಂದೇ ದಿನ, ಒಂದೇ ಗಳಿಗೆ, ಒಂದೇ ಸೆಕೆಂಡ್. ಯಾಕೆ ಆತರ ಆಗತ್ತೆ ಅಲ್ವಾ? ಈ ತರ ಆಗೋದು ಇದೇ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಈ ಕಲ್ಪನೆಗಳು ಹಿಂದಿನ ಜನ್ಮದಿಂದ ಇಲ್ಲಿಗೆ ಬರತ್ತೆ. ಅದು ಹರೇ ಕೃಷ್ಣ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಹರೇ ಕೃಷ್ಣ. ಓದ್ಲಾ ಗುರುಜಿ? ಹಾ, ಓದಿ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಹರಿ ಓಂ. ಈ ವಿಡಿಯೋ ನೋಡಿ, ಇದರಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಅವನು ಯಾವ ರೀತಿಯಾಗಿ ವಿಶಿಷ್ಟ ತಂಡವನ್ನ ಅನುಭವಿಸ್ತಾನಂತೆ. ಒಂದು ಚಿಕ್ಕ ಆನೆಯ ಮರಿಯ ಕತೆ. ಈ ರೀತಿಯಾಗಿ ಎಂಜಾಯ್ ಮಾಡ್ಕೊಂಡು ಇರುವಂತಹದ್ದು. ಮನಸ್ಸು ಬರುತ್ತೆ,
ಎಲ್ಲ ಇಂದ್ರಿಯಗಳು ಬರುತ್ತೆ, ಸ್ಪರ್ಶೇಂದ್ರಿಯ ಬರುತ್ತೆ. ಆದ್ರೆ ಏನಾಗುತ್ತೆ, ಆನೆಗೆ ಏನೋ ಒಂದು ಇಂಜುರಿ ಆಗತ್ತೆ, ಗಾಯ ಆಗತ್ತೆ. ಅದನ್ನ ರಿಹ್ಯಾಬಿಲಿಟೇಷನ್ ಶಿಬಿರಕ್ಕೆ ಅಂದ್ರೆ ಅದನ್ನ ಮತ್ತೆ ವಾಪಸ್ ಗುಣ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ದಾಗ ಅಲ್ಲಿ ಹೋಗಿ ಅದಕ್ಕೆ ವಿವಿಧ ಬಗೆಯ ಟ್ರೈನಿಂಗ್ ಅನ್ನ ಕೊಡ್ಲಾಗುತ್ತೆ. ಅಂದ್ರೆ ಆ ಕ್ಯಾಂಪಿಗೆ ಅದು ಯಾವಾಗ ಅದಕ್ಕೆ ಇಂಜುರಿ ಆಯ್ತು, ಗಾಯ ಆಯ್ತು, ಆಗ ಅದನ್ನ ಕ್ಯಾಂಪಿಗೆ ಬರುತ್ತೆ. ನಮ್ಮ ಕಥೆನೂ ಅಷ್ಟೇ. ಯಾವಾಗ ನಾವು ಬದುಕಲ್ಲಿ ಬೀಳ್ತೀವೋ ಆ ರೀತಿಯಾಗಿ ಬಿದ್ಮೇಲೆ ನಾವು ಈ ರೀತಿಯಾದ ಗುರುಗಳ ಯಾರಿಗಾದ್ರೂ ಅಂದ್ರೆ ಈ ಗುರುಮುಖೇನ ಇದನ್ನ ಅರ್ಥಕೊಂಡು ಭಗವಂತನ ಶರಣಾಗತರಾಗಬೇಕು. ಹೇಳ್ತಾನಲ್ಲ ಭಗವಂತ, ದುಃಖಿಗಳು ಸಹಿತ ಒಬ್ಬರು ಯಾರು ಭಗವಂತನಿಗೆ ಶರಣಾಗತರಾಗ್ತಾರೆ ಅನ್ನುವಂಥದ್ದು. ಆದ್ರೆ ಆ ರೀತಿಯಾದಂತಹ ಹೇಗೆ ಆನೆಗೆ ಅಲ್ಲಿ ಹೇಗೆ ಅವನು ಒಂದು ಟ್ರೈನಿಂಗ್ ಸೆಂಟರ್ ಇರುತ್ತೋ, ಸೊ ನಮಗೂ ಸಹಿತ ಆಧ್ಯಾತ್ಮಿಕವಾಗಿ ಈ ಜ್ಞಾನವನ್ನ ಪಡೆದು ಭಗವಂತನ ಭಕ್ತಿಯ ಒಂದು ವೇದಿಕೆಯಲ್ಲಿ ನಾವು ಇರಬೇಕಂದ್ರೆ ನಮ್ಗೆ ಅಂತಹ ಒಂದು ಪೂರಕವಾದಂತಹ ಒಂದು ವೇದಿಕೆ ಬೇಕು. ಆಗ ಮಾತ್ರ ನಾವು ಆ ಒಂದು ಇದರಲ್ಲಿ ಇರ್ಲಿಕ್ಕೆ ಸಾಧ್ಯ. ಆ ಒಂದು ಎನ್ವಿರಾನ್ಮೆಂಟ್, ಆ ಸ್ಪೇಸ್ ಅಂತ ನಾವೇನು ಕರೀತೇವೆ, ಅದರಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ. ಸಂದೀಪ್ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಹರೇ ಕೃಷ್ಣ. ಸೊ ಇದ್ರೆಲ್ಲವನ್ನ ಈಗ ಉದಾಹರಣೆಗೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ನಮ್ಮ ಹತ್ರ ಕಾರ್ ಇದೆ, ಸಂದೀಪ್ ಪ್ರಭುಜಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ವೆಹಿಕಲ್ ಇದೆ. ಆ ವೆಹಿಕಲ್ಗೆ ಏನಾದ್ರು ತೊಂದರೆ ಆದ್ರೆ ನೀವೇನ್ ಮಾಡ್ತೀರಾ? ಸರ್ವಿಸಿಂಗ್ ಮಾಡ್ತೇವೆ, ಸರ್ವಿಸಿಂಗ್ ಶೋರೂಮಿಗೆ ಕಳಿಸ್ತೇವೆ. ಎಂಜಿನಿಯರ್ ಹತ್ರ ತಗೊಂಡು ಹೋಗ್ತೀರಾ. ಆ ಮೆಕ್ಯಾನಿಕ್ ಯಾರಿದ್ದಾನೆ ಅವನಿಗೆ ಅದರ ಬಗ್ಗೆ ಜ್ಞಾನ ಇದೆ, ನಮಗೆ ಇಲ್ಲ ಅಲ್ವಾ? ಹೌದು. ಆದ್ರಿಂದ ಅವನು ನೋಡ್ತಾನೆ, ಅವನಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ ಏನ್ ತೊಂದರೆ ಇದೆ ಅಂತ, ಅದು ನಮಗೆ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಸಹಿತ ನಮಗೆ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಹೇಗೆ ನಾವು ಯಾವ ಶರೀರವನ್ನು ನಾವು ಪಡೆಯುತ್ತೇವೆ ಇದು ಅರ್ಥವಾಗೋದಿಲ್ಲ ಮೂಢರಿಗೆ. ಯಾರು ಭ್ರಮೆಯಲ್ಲಿ ಇರ್ತಾರೆ, ಯಾರು ಈ ಐಹಿಕ ಪ್ರಪಂಚದ 3 ಗುಣಗಳ ಬಂಧನದಲ್ಲಿ ಇರ್ತಾರೆ, ಅಂಥವರಿಗೆ ಅದು ಗೊತ್ತಾಗೋದಿಲ್ಲ. ಆದರೆ ಯಾವಾಗ ನಾವು ಈ ಜ್ಞಾನವನ್ನ ಪಡೆಯುತ್ತೇವೋ, ಭಗವಂತ ಹೇಳಿರುವಂತಹ ಈ ಜ್ಞಾನವನ್ನ ಗುರುಗಳ ಮುಖಾಂತರ ನಮ್ರವಾಗಿ ಪ್ರಶ್ನಿಸುವ ಮುಖಾಂತರ ನಾವು ಆ ಜ್ಞಾನವನ್ನ ಪಡೆದಾಗ ನಮಗೇನಾಗತ್ತೆ, ಅದನ್ನ ನೋಡಬಹುದು ನಾವು. ಓಕೆ, ಈಗ ಯಾಕೆ ನಮಗೆ ಈ ತರ ಆಗ್ತಾ ಇದೆ ಅನ್ನುವಂಥದ್ದು. ಆದ್ರಿಂದ ಈ ಭಗವದ್ಗೀತೆ ಅನ್ನುವಂಥದ್ದನ್ನ ನಾವು ನಮ್ಮ ಜೀವನದ ಒಂದು ಕೈಪಿಡಿ ಅಥವಾ ಮ್ಯಾನ್ಯುವಲ್ ಅಂತೀವಿ. ಈಗ ಮನೆಯಲ್ಲಿಗೆ ವಾಷಿಂಗ್ ಮಷಿನ್, ಫ್ರಿಡ್ಜ್ ಅಥವಾ ಏನೋ ಒಂದು ಐಟಮ್ ತಂದಾಗ ಅದ್ರ ಜೊತೆಗೆ ಅದ್ರ ಮ್ಯಾನ್ಯುವಲ್ ಬರುತ್ತೆ, ಅದು ನಮ್ಗೆ ಹೇಳತ್ತಲ್ಲ ಹೇಗೆ ಉಪಯೋಗಿಸ್ಬೇಕು ನಾವು ಅದನ್ನ ಅಂತ. ಅದರಿಂದ ಈ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಕೈಪಿಡಿ, ಮ್ಯಾನ್ಯುವಲ್. ಇದು ನಮಗೆ ಹೇಳುತ್ತೆ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ ಆತ್ಮನಿವಸ್ಥಿತಂ ನ್ಯವಸ್ಥಿತಂ ಯತಂತೋ ಪ್ರಕೃತಿ ಆತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಹರೇ ಕೃಷ್ಣ. ಯಾರು ಓದ್ತೀರಿ? ಲತಾ ಮಾತಾಜಿ ಇಲ್ಲ, ಭಾಗ್ಯ. ಓದಿ. ಓದ್ಲಾ? ಓದಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಅಂತ ಹೇಳ್ತಾನೆ.
ಸೊ ಯಾರು ಈ ರೀತಿಯಾಗಿ ಭಗವಂತನ ಪ್ರಜ್ಞೆಯಲ್ಲಿ ಇರ್ತಾರೆ ಅವರಿಗೆ ಇದು ಅರ್ಥ ಆಗತ್ತೆ, ಆದ್ರೆ ಉಳಿದವರಿಗೆ ಅರ್ಥ ಆಗಲ್ಲ. ಉದಾಹರಣೆಗೆ ಈ ಐನ್ಸ್ಟೈನ್ ಮತ್ತೆ ಅವನ ಒಂದು ಟೀಮ್ ಹೀಗೆ ಕೆಲಸ ಮಾಡ್ತಾ ಇದ್ದಾಗ ಅವನು ಹೇಳ್ತಾನಂತೆ, ಈ ಈ ಐಹಿಕ ಅಥವಾ ಈ ಲೋಕದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ ವಿಜ್ಞಾನ ಹೇಳತ್ತೆ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗಿದೆ ಅಂತ. ಒಂದು ದೊಡ್ಡ ಮ್ಯೂಟ್ ಮಾಡ್ಕೊಳ್ಳಿ ಮಗಾಗಿ, ಒಂದು ದೊಡ್ಡದಾದಂತಹ ಒಂದು ಬ್ಲಾಸ್ಟ್ ಆಗಿ ಆಮೇಲೆ ಈ ಸೃಷ್ಟಿ ಆಯಿತು ಅನ್ನುವಂತಹ ಒಂದು ವಿಚಾರ ಬರತ್ತೆ ವಿಜ್ಞಾನದಲ್ಲಿ. ಆದ್ರೆ ಐನ್ಸ್ಟೈನ್ ಇದನ್ನ ತಿಳ್ಕೊಂಡಿರುವಂತಹ ತತ್ವಜ್ಞಾನಿ, ಅವನಿಗೆ ಗೊತ್ತಿದೆ, ಅವನು ಭಗವದ್ಗೀತೆಯನ್ನು ಸಹಿತ ಸ್ಟಡಿ ಮಾಡಿದ್ದಾನೆ. ಆದ್ರಿಂದ ಅವನೇನ್ ಹೇಳ್ತಾನೆ, ಇಲ್ಲ, ಅವ್ರು ಹೇಳ್ತಾರೆ ಇಲ್ಲ ಹೀಗೆ ಆಗಿದ್ದು ಒಂದು ದೊಡ್ಡ ಅಂತ. ಅವ್ರಿಗೆ ಏನಾದ್ರೂ ಮಾಡಿ ನಾನು ತಿಳಿ ಹೇಳಬೇಕು ಅಂತ ಅವನೇನ್ ಮಾಡ್ತಾನೆ, ಅವರು ಒಂದ್ಸಲ ಮನೆಗೆ ಹೋಗ್ತಾರೆ ಸಾಯಂಕಾಲ. ಇವನೇನ್ ಮಾಡ್ತಾನೆ, ಒಂದು ಸುಂದರವಾದಂತಹ ಒಂದು ಮಾಡೆಲ್ ಅನ್ನ ಮಾಡಿ ಅಲ್ಲೇ ಟೇಬಲ್ ಹತ್ರ ಇಡ್ತಾನೆ. ಮರುದಿನ ಅವರೆಲ್ಲ ಬರ್ತಾರೆ. ಬಂದಾಗ ಆ ಮಾಡೆಲ್ ಅನ್ನ ನೋಡ್ತಾರೆ. ಇದು ಯಾರು ಮಾಡಿದ್ದು, ನಿನ್ನೆ ಇರ್ಲಿಲ್ವಲ್ಲ, ಇವತ್ತು ಹೇಗ್ ಬಂತು ಇಲ್ಲಿ ಅಂತ ಐನ್ಸ್ಟೈನ್ ಹತ್ರ ಕೇಳಿದಾಗ ಐನ್ಸ್ಟೈನ್ ಹೇಳ್ತಾನಂತೆ, ಇಲ್ಲ ನಿನ್ನೆ ರಾತ್ರಿ ನಾನು ಮಲಗಿದ್ದೆ, ದೊಡ್ಡದಾದ ಒಂದು ಸೌಂಡ್ ಆಯ್ತು, ನಾನು ಕಿಟಕಿ ಹತ್ರ ಬಂದು ಹೀಗೆ ನೋಡಿದೆ ಏನಾಯ್ತು ಅಂತ. ಆಮೇಲೆ ಸಡನ್ ಆಗಿ ನೋಡ್ತೇನೆ ಈ ಒಂದು ಆಕೃತಿ ನನ್ನ ಈ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದೆ. ಆ ಕ್ಷಣದಲ್ಲಿ ಅವರು ನಂಬ್ತಾ ಇಲ್ಲ ಅದನ್ನ. ಅವರು ಅದೆಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ, ದೊಡ್ಡ ಸೌಂಡ್ ಬಂತು, ಅದೆಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ, ನೀ ಯಾರೋ ಮಾಡಿದ್ರೆ ಮಾತ್ರ ತಾನೇ ಈ ಆಕೃತಿ ಇಲ್ಲ ಆಗ್ಲಿಕ್ಕೆ ಸಾಧ್ಯ. ಆಕೃತಿ ಮಾಡಿದವ್ರು ಯಾರಾದ್ರೂ ಒಬ್ರು ಇರ್ಬೇಕಲ್ವಾ? ಹೌದಾ ಅಲ್ಲ? ನೀವು ಒಪ್ತಿರಲ್ಲ? ಆ ಆಕೃತಿ ತಾನೇ ಬರ್ಲಿಕ್ಕೆ ಸಾಧ್ಯನಾ? ಹರೇ ಕೃಷ್ಣ. ಯಾರು ಇಲ್ವಾ? ಸೌಂಡೇ ಇಲ್ಲ. ಹಾ ಪ್ರಭುಜಿ, ಆ ಆಕೃತಿ, ಆ ಆಕೃತಿ ನಿದ್ರೆ ಬರ್ತಾ ಇದೆಯಾ? ಇಲ್ಲಲ್ಲ? ಇಲ್ಲ ಪ್ರಭುಜಿ. ಹೇಳಿ, ಬೇರೆ ಏನಾದ್ರು ಮಾಡೋಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಕೀರ್ತನೆ ಮಾಡೋಣ. ಇಲ್ಲ ಪ್ರಭುಜಿ. ಓಕೆ. ಸೊ ಆ ಆಕೃತಿ ತಾನೇ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ಪ್ರಭುಜಿ. ಇಲ್ಲ. ಅಂದ್ರೆ ಆಕೃತಿ ಹೇಗ್ ಬಂತು ಹಾಗಿದ್ರೆ? ಯಾರೋ ಮಾಡಿಟ್ಟಿರ್ಬೇಕು ಪ್ರಭುಜಿ. ಯಾರೋ ಮಾಡಿಟ್ಟಿರ್ಬೇಕು, ಅದನ್ನೇ ಅವನು ಹೇಳ್ತಾನೆ. ಅವ್ರು ಹೇಳ್ತಾರೆ ಯಾರೋ ಮಾಡಿಟ್ಟಿರ್ಬೇಕು. ಆಗ ಅವನು ಹೇಳ್ತಾನಂತ, ಹಾಗಿದ್ರೆ ಇಂತಹ ದೊಡ್ಡ ಸುಂದರವಾದಂತಹ ಸೃಷ್ಟಿ ಇದೆ, ಈ ಲೋಕದಲ್ಲಿ ಭಗವಂತನ ಸೃಷ್ಟಿ ಇದೆ, ಪ್ರಾಣಿ ಪಕ್ಷಿಗಳಿದಾವೆ, ಏನೋ ಜಲಾಶಯಗಳಿದಾವೆ, ಹಲವಾರು ರೀತಿಯಲ್ಲಿ ಈ ಸುಂದರವಾದ ಪ್ರಕೃತಿಯ ಹಿಂದಿನ ಒಬ್ಬ ಕ್ರಿಯೇಟರ್ ಇರ್ಬೇಕಲ್ವಾ? ಇದರ ಸೃಷ್ಟಿಕರ್ತ ಇರ್ಬೇಕಲ್ವಾ? ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯನಾ ಅದು? ಸೊ ಅವನು ಆದ್ರಿಂದ ಈ ಸೃಷ್ಟಿಕರ್ತನನ್ನು ನಾವು ಇಲ್ಲ, ಅವನು ಹೇಳ್ತಾ ಇದ್ದಾನೆ, ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಯಾರಿರ್ತಾರೆ ಅವ್ರಿಗೆ ಇದು ಅರ್ಥ ಆಗತ್ತೆ. ಯಾರು ಅದರಲ್ಲಿ ಇರೋದಿಲ್ಲ ಅವರು ಅರ್ಥ ಆಗೋದಿಲ್ಲ. ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಅವರು ವಾದ ಮಾಡ್ತಾರೆ. ಏನೋ ಹೇಳ್ತೀವಲ್ಲ ನಾವು, ಏನದು ವಿತಂಡವಾದ, ಅರ್ಥ ಇಲ್ಲದೆ ಇರುವಂತಹ ವಾದಗಳನ್ನು ಕೆಲವರು ಮಾಡ್ತಾರೆ, ಈಗಲೂ ಮಾಡ್ತಾರೆ. ಹಂಗಿಲ್ಲ ಹಿಂಗಿಲ್ಲ, ನಾನೇ ಸತ್ಯ, ನನಗೆ ತುಂಬಾ ಜ್ಞಾನ ಇದೆ ಅಂತ ಹೇಳ್ಕೊಂಡು ತಿರುಗಾಡುವವರು ತುಂಬಾ ಜನ ಇದ್ದಾರೆ. ಅವರು ಯಾವ ಗುರುಗಳ ಹತ್ರ ಹೋಗಿ ಏನನ್ನು ಇದ್ ಮಾಡೋದಿಲ್ಲ, ಯಾವ ಗುರು ಪರಂಪರೆಗೂ ಶರಣಾಗತರಾಗಿರುವುದಿಲ್ಲ, ದೀಕ್ಷೆಯನ್ನ ಪಡೆದಿರುವುದಿಲ್ಲ, ಯಾವ ಇದರಲ್ಲಿಯೂ ಅಂದ್ರೆ ಇದನ್ನ ಜ್ಞಾನವನ್ನ ಗಳಿಸುವುದಿಲ್ಲ. ಹೀಗೆ ಅವ್ರು ಸುಮ್ಮನೆ ಏನೋ ಒಂದು ಅಲ್ಲಿಂದ ಇಲ್ಲಿಂದ ಒಂದಿಷ್ಟು ಪುಸ್ತಕಗಳನ್ನ ಓದ್ಕೊಂಡು ಅದೇ ರೀತಿ ಆಗತ್ತೆ. ಒಂದ್ಸಲ ಶ್ರೀಲಾ ಪ್ರಭುಪಾದರು US ಅಲ್ಲಿ ಇರುವಾಗ ಒಂದು ಇಂಟರ್ವ್ಯೂ ಆಗತ್ತೆ. ಅವ್ರದ್ದು ಒಂದು ಇಂಟರ್ವ್ಯೂ ಮಾಡುವಾಗ ಅವರು, ಈಗ ಇದು ಬಹಳ ಸಮಸ್ಯೆ ಇರುತ್ತೆ ಅಲ್ಲಿ, ಎಲ್ಲರೂ ತಮೋ ಗುಣದಲ್ಲಿ ಇರ್ತಾರೆ. ಗಾಂಜಾ ಅಥವಾ ಇದು ಮಾದಕ ವ್ಯಸನ ಮಾಡಿಕೊಂಡು ರಸ್ತೆಯಲ್ಲೆಲ್ಲ ಬಿದ್ಕೊಂಡಿರ್ತಾ ಇದ್ದಾರಂತೆ. ಆಗ ಯಾವಾಗ 70s ಅಲ್ಲಿ ಅವ್ರು ಹೋದಾಗ, 69. ಸೊ ಆ ಸಮಯದಲ್ಲಿ ಆಮೇಲೆ ಇಷ್ಟು ಬದಲಾವಣೆಯನ್ನು ಇವರು ತರ್ತಾರೆ. ಅದನ್ನ ನೋಡಿ ಅಮೆರಿಕಾದ ಕೆಲವು ಬಂದು ಇಂಟರ್ವ್ಯೂವನ್ನು ತಗೊಳ್ತಾರೆ, ನೀವು ದೇವರ ಅಂತ. ಕೆಲವರು ಆಗ ಈ ಸಿದ್ಧಿಯನ್ನ ಮಾಡ್ಕೊಂಡು ಈ ಅಷ್ಟಾಂಗ ಯೋಗದಲ್ಲಿ
ಯೋಗ ಪದ್ಧತಿಯಲ್ಲಿ ಕೆಲವು ಸಿದ್ಧಿಯನ್ನ ಮಾಡಿಕೊಂಡು ಕೆಲವು ಮ್ಯಾಜಿಕ್ ತರ ಮಾಡ್ತಾ ಇರ್ತಾರೆ, ಜನರಿಗೆ ಏನೇನೋ ತೋರಿಸ್ತಾ ಇರ್ತಾರೆ. ಸೊ ಅದನ್ನ ಕೆಲವರು ತಾನೇ ದೇವರು ಅಂತ ಹೇಳ್ಕೊಂಡವರು ಇದ್ದಾರೆ ಅಲ್ಲಿ ಹೋಗಿ. ಅದೇ ರೀತಿಯಾಗಿ ಇವ್ರ ಹತ್ರ ಬಂದು ಒಂದು ಪ್ರಶ್ನೆ ಕೇಳ್ತಾರಂತೆ, ನೀವೇನು ಇಷ್ಟೊಂದು ಬದಲಾವಣೆಗಳನ್ನ ತಂದಿದ್ದೀರಿ, ಅಮೆರಿಕಾದ ದೊಡ್ಡ ತಲೆನೋವಾಗಿತ್ತು ಅದು, ಅದನ್ನ ನೀವು ಸರಿ ಮಾಡಿದಿರಿ, ಇಲ್ಲಿ ನೀವು ದೇವರ ಅಂತ ಕೇಳ್ತಾರಂತೆ. ನೋಡಿ ಎಷ್ಟು ಇತ್ತು ನಮ್ಮ ಸ್ಪಿರಿಚುವಲ್, ನಮ್ಮ ಆಧ್ಯಾತ್ಮಿಕತೆ ಪ್ರಭಾವ. ಅವರಿಗೆ ಒಂದು ಕ್ಷಣ ದುಃಖ ಆಗತ್ತೆ, ದೇವರ ನೀವು ಅಂತ ಕೇಳಕ್ಕೆ, ನಾವು ದೇವರೆಲ್ಲಿ, ನಾನೆಲ್ಲಿ, ನಾನು ದೇವರಲ್ಲ ಅಂತ ಸ್ವಲ್ಪ ಹೊತ್ತು ಮೌನವಾಗಿದ್ದು ಕಣ್ಣಲ್ಲಿ ನೀರು ಬರುತ್ತೆ ಅವರಿಗೆ. ಅವ್ರು ಹೇಳ್ತಾರೆ, ನಾನು ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ, ನಾನು ದೇವರ ಸೇವಕ ಅಷ್ಟೇ ಅಲ್ಲ, ನಾನು ದೇವರ ಸೇವಕರ 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 ಕಟ್ಟ ಕಡೆಯ ಸೇವಕ ನಾನು ಅನ್ನುವಂತಹದ್ದು. ಸೊ ಅದು ನಿಜವಾದ ಜ್ಞಾನ. ಅದನ್ನ ಬಿಟ್ಟು ನಾನೇ ಸರಿ, ನನ್ನದೇ ಅಂದ್ರೆ ಆ ರೀತಿಯಾಗಿ ಕೆಲವರು ಅರ್ಧಮರ್ಧ ಜ್ಞಾನವನ್ನ ಪಡ್ಕೊಂಡು ಅಥವಾ ಯಾವುದೇ ಒಂದು ಪರಂಪರೆಯ ಇದರಲ್ಲಿ ಇಲ್ಲದೇನೆ, ಯಾವುದೇ ಅವರಿಗೆ ಹಿಂದೆ, ಈಗ ಜ್ಞಾನ ಹೇಗ್ ಬರುತ್ತೆ, ಪರಂಪರೆಯಿಂದ ಬರುತ್ತೆ, ಒಂದು ಗುರುವಿನಿಂದ ಇನ್ನೊಂದು ಗುರಿಗೆ ಬರಲೇಬೇಕದು. ಈ ಮಧ್ಯದಲ್ಲಿ ನಾನು ಯಾವುದೋ ಒಂದು 4 ಪುಸ್ತಕಗಳನ್ನು ಓದ್ಕೊಂಡು ಜ್ಞಾನ ಪಡೆದುಕೊಂಡು ನಾನು ಗುರುವಾಗ್ತೇನೆ ಅಂದ್ರೆ ಅದು ಸಾಧ್ಯವೇ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಅದು ಸಾಧ್ಯವಿಲ್ಲ. ಗಾಮ ವಿಶ್ವಜ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಕಾವ್ಯ ಮಾತಾಜಿ, ಅನಿತಾ ಮಾತಾಜಿ, ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಹರೇ ಕೃಷ್ಣ ಗುರುಜಿ. ಭಗವಂತ ಹೀಗೆ ಇಂತಹ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳೆಲ್ಲ ತೇಲ್ತಾ ಇರತ್ತೆ. ಈಗ ಯಾವುದೇ ಒಂದು ಗ್ರಹವನ್ನ ನೋಡಿ, ಸೂರ್ಯನ ಮುಂದೆ ಭೂಮಿ ಬಹಳ 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 ಚಿಕ್ಕದು, ನಮ್ಗೆ ಇಲ್ಲಿ ಭೂಮಿನೇ ದೊಡ್ಡದಾಗಿ ಕಾಣಿಸುತ್ತೆ. ಆದ್ರೆ ನಾವಿರೋದೆಲ್ಲಿ, ಎಲ್ಲೋ ಬೆಂಗಳೂರಿನ ಒಂದು ಒಂದು ಮೂಕೆಯಲ್ಲಿ, ಇಂತಹ ದೊಡ್ಡ ವಿಶಾಲವಾದ ಭಗವಂತನ ಒಂದು ಸೃಷ್ಟಿಯಲ್ಲಿ ನಾವು ಒಂದು ಧೂಳಿನ ಕಣವೂ ಅಲ್ಲ, ಅಷ್ಟು ಚಿಕ್ಕವರು ಅವನ ವಿಶಾಲವಾದ ಸೃಷ್ಟಿಯ ಎದುರುಗಡೆ. ಯಾಕೆಂದ್ರೆ ನೀವು ಮಂಗಳ ಗ್ರಹ ನೋಡಬಹುದು, ಬುಧ ಗ್ರಹ ಎಷ್ಟು ದೊಡ್ಡ ದೊಡ್ಡದಾಗಿದೆ. ಆಮೇಲೆ ಸೂರ್ಯನ ಭೂಮಿ ಬಹಳ ಬಹಳ ಚಿಕ್ಕದು ಅವನ ಎದುರುಗಡೆ ಹೋದ್ರೆ. ಸೊ ಇಂತಹ ಎಲ್ಲಾ ಲೋಕಗಳನ್ನು ಅವು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಂಡು ಹೋಗ್ಲಿಕ್ಕೆ ಯಾವ ಶಕ್ತಿ ಇದೆ ಅದರ ಹಿಂದಗಡೆ, ಅದನ್ನ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ನಾನು ಪ್ರತಿಯೊಂದು ಲೋಕವನ್ನ ಪ್ರವೇಶ ಮಾಡ್ತೇನೆ, ಅದನ್ನ ಧರಿಸಿದ್ದೇನೆ. ಧಾರಾಮ್ಯಹಮೋಜಸ, ನಾನು ಅದನ್ನ ನನ್ನ ಶಕ್ತಿಯಿಂದ ಅವು ಸರಿಯಾಗಿ ಇರುವಾಗೆ ನಾನು ನೋಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅವನು ಚಂದ್ರನಾಗ್ತಾನೆ, ಮತ್ತೆ ನಾವು ತಿನ್ನಬೇಕಾದಂತಹ ತರಕಾರಿಗಳಿಗೆ ಜೀವರಸವನ್ನ ತುಂಬುತ್ತಾನೆ ಹೇಳ್ತಾನೆ ಅವನಲ್ವಾ. ಯಾಕೆಂದ್ರೆ ಚಂದ್ರನ ಬೆಳಕಲ್ಲಿಯೇ ತರಕಾರಿಗಳು ಚೆನ್ನಾಗಿ ಬೆಳೆಯುವಂತಹದ್ದು. ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಕೆಲವರು ತರಕಾರಿ ಯಾರಾದ್ರೂ ಬೆಳೆಯೋರು ಇದ್ದೀರಾ ಈ ಗ್ರೂಪಲ್ಲಿ? ಇದ್ರೆ ನೋಡ್ಬೋದು, ಚಂದ್ರನ ಬೆಳಕು ಚೆನ್ನಾಗಿ ಬೇಕಾಗತ್ತೆ ತರಕಾರಿ ಸರಿಯಾಗಿ ಬೆಳಬೇಕಂದ್ರೆ. ಯಾಕೆಂದ್ರೆ ಆಗ ಅವನು ಅದರಲ್ಲಿ ರಸವನ್ನ ತುಂಬುತ್ತಾನೆ. ಹೇಗ್ ಬರುತ್ತೆ ಇದೆಲ್ಲ ಅಲ್ವಾ? ಅವನು ಇಲ್ಲೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವನು ಹೇಳಿದಾನೆ ಇಲ್ಲಿ. ಸೊ ಅವನು ತರಕಾರಿಯಲ್ಲಿ ಜೀವರಸವನ್ನು ಅವನು ತುಂಬುತ್ತಾನೆ ಚಂದ್ರನಾಗಿ. ಅಷ್ಟೇ ಅಲ್ಲ, ನಾವು ತಿನ್ನುವಂತ ಆಹಾರವನ್ನು ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅನಿತಾ ಮಾತಾಜಿ, ಅಲ್ಲ ಕಾವ್ಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿಯಾಗಿ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ನಾವು ಉಸಿರಾಡಿಸುವಂತಹ ಪ್ರಾಣವಾಯು, ಅದರ ಜೊತೆಗೆ ಸೇರಿ ಅವನು ಜಠರಾಗ್ನಿಯಾಗಿ ನಾವು ತಿನ್ನುವ ಆಹಾರವನ್ನ ಜೀರ್ಣ ಮಾಡ್ತಾನೆ. ಇನ್ನೇನ್ ಬೇಕು? ಪ್ರತಿಯೊಂದು ಜೀವಿಗೂ ಅವನು ಜಠರಾಗ್ನಿಯಾಗಿ ಇರ್ತಾನೆ, ಮತ್ತೆ ನಾವು ತಿನ್ನುವ ಆಹಾರವನ್ನು ಅವನು ಜೀರ್ಣ ಮಾಡ್ತಾನೆ. 4 ವಿಧವಾದಂತಹ ಆಹಾರ
ಯಾವ್ದು 4 ವಿಧವಾದ ಆಹಾರ ಅಂದ್ರೆ, ಕೆಲವು ನಾವು ಸೆಮಿ ಲಿಕ್ವಿಡ್ ಟೈಪ್ ಅಂದ್ರೆ ದ್ರವ ರೂಪದ ಆಹಾರ, ಇನ್ನು ಕೆಲವು ಅಗೆದು ತಿನ್ನುವಂತಹ ಆಹಾರ, ಇನ್ನು ಕೆಲವು ಡೈರೆಕ್ಟ್ ಆಗಿ ನುಂಗುವಂತಹ ಆಹಾರ, ಇನ್ನು ಕೆಲವು ನಾವು ಸಕ್ ಮಾಡುವಂತಹದ್ದು. ಹೀಗೆ ಸೊ ಆ ರೀತಿಯಾದ ಕೆಲವು 4 ಬಗೆಯ ಆಹಾರಗಳನ್ನ ಅವನು ಜೀರ್ಣ ಮಾಡ್ತಾನೆ ತಾನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅವನು ಜಠರಾಗ್ನಿ ಆಗಿ ಇರ್ತಾನೆ. ಈಗ ನಾವು ಜಠರಾಗ್ನಿ ಅಂದ್ರೆ ಏನು ಈಗ ಅಲ್ವಾ? ಹೀಗೆ ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣವಾಗಬೇಕು ಅಂದ್ರೆ ಆ ಜಠರಾಗ್ನಿ ಸರಿಯಾಗಿ ಉರಿತಿರ್ಬೇಕು. ಈಗ ನೀವು ಆಯುರ್ವೇದದಲ್ಲಿ ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ ಹೀಗೆ, ಈ ಅಗ್ನಿ ಸರಿಯಾಗಿ ಉರಿಬೇಕು. ಆದ್ರಿಂದ ನಾವು ಸರಿಯಾದ ಆಹಾರವನ್ನು ತಿಂದ್ರೆ ಅದು ಸರಿಯಾಗಿ ಉರಿಯತ್ತೆ, ಇಲ್ಲಾಂದ್ರೆ ನಮಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಅದು ಅಗ್ನಿ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಜೀರ್ಣಶಕ್ತಿ ಕಡಿಮೆ ಆಗೋದಂದ್ರೆ ಏನು? ಸೊ ಅದು ಸರಿಯಾಗಿ ಉರಿಬೇಕು ಅನ್ನುವಂಥದ್ದು. ಆದ್ರಿಂದ ನಾವು ಸರಿಯಾದ ಆಹಾರವನ್ನು ತಿನ್ನಬೇಕು. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೇಶ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವಚಾಹಂ. ಪ್ರಭುಜಿ ಓದ್ಲಾ? ಹಾ, ಓದಿ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರುವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ ಅನ್ನೋದನ್ನು ಅವನು ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾನೆ. ನಮಗೆ ಬೇಕಾದಂತ ಜ್ಞಾನವನ್ನು ಅವನೇ ಕೊಡ್ತಾನೆ. ಮರೆವು, ಈ ಮರೆವಿನ ಬಗ್ಗೆ ನಾವು ಹೇಳಿದ್ವಿ. ನಮ್ಗೆ ಯಾಕೆಂದ್ರೆ ಈಗ 2 ದಿವಸದಿಂದ ನಾನು ಏನ್ ಮಾಡಿದ್ದೇನೆ ಅಂತ ಇವತ್ತು ಮರೆವು, ಆತದ ಮರೆವು ಬಂದ್ಬಿಡತ್ತೆ. ಆ ರೀತಿಯಾದ ಮರೆವನ್ನ ಅವನು ಕೊಡ್ತಾನೆ ಅಲ್ವಾ? ಹೇಗೆ ನಾವು ಹಿಂದಿನ ಜನ್ಮದನ್ನ ಮರೆಯೋದು? ಒಂದು ವಾರದ ಹಿಂದೆ ನಾವು ಏನ್ ಮಾಡಿದ್ವಿ ಅಂತ ನೆನಪು ಮಾಡ್ಕೊಳ್ಬೇಕಾಗತ್ತೆ ಬಹಳ ಕಷ್ಟಪಟ್ಟು. ಸೊ ಅದರಿಂದ ಅವನು ಆ ಮರೆವನ್ನ ಅವನು ಕೊಡ್ತಾನೆ, ಆ ಜ್ಞಾನವನ್ನು ಅವನೇ ಕೊಡ್ತಾನೆ. ಮತ್ತೆ ಎಲ್ಲಾ ವೇದಗಳಿಂದನೂ ನಾವು ಆ ವೇದಗಳಿಂದ ಏನ್ ತಿಳ್ಕೊಳ್ತೀವಿ, ಆ ವೇದಗಳನ್ನ ಸ್ಟಡಿ ಮಾಡಿದ್ರೆ ಏನ್ ತಿಳ್ಕೊಳ್ತೀವಿ, ಆ ಜ್ಞಾನ ಅವನಲ್ಲಿಯೇ ಕೊನೆಯಾಗುವಂತಹದ್ದು. ಅದು ಭಗವಂತನನ್ನೇ ಅರ್ಥ ಮಾಡಿಕೊಳ್ಳುವಂತಹದ್ದು. ಈ ವೇದಾಂತ ಸೂತ್ರಗಳು, ವೇದಾಂತ ಅನ್ನುವಂಥದ್ದು ಕರ್ತೃ, ಅದು ವ್ಯಾಸರು ಬರೆದರೂ ಸಹಿತ ವ್ಯಾಸ ರೂಪದಲ್ಲಿ ಅವನು ಬರೆಸಿರ್ತಾನೆ. ವ್ಯಾಸದೇವರು ಅಂತ ಕರೀತಾರೆ. ವ್ಯಾಸರು ಸಹಿತ ಕೃಷ್ಣನ ಒಂದು ಅವತಾರವೇ ಅನ್ನುವಂಥದ್ದು. ಸೊ ವೇದಾಂತದ ಕರ್ತೃ ಅವನಾಗಿರ್ತಾನೆ. ಎಲ್ಲಾ ವೇದಗಳು ತಿಳಿದವನು ಅವನೇ ಆಗಿರ್ತಾನೆ. ಅಂದ್ರೆ ಎಲ್ಲವೂ ಅವನಿಂದನೇ ಬಂದಿರುವಂತಹದ್ದು ವೇದಗಳು. ದ್ವಾಮಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಕರ್ಮಾಣಿ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಭಾಗ್ಯ ಮಾತಾಜಿ ಯಾರೋ ಇಲ್ಲ. ರೇಣುಕಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದವರು ಇಷ್ಟೇ ಜನ. ಮತ್ತೆ ಯಾರಾದ್ರೂ ಓದಿ ಮಾತಾಜಿ. ಬಂದಿಲ್ಲ ಗುರುಜಿ ಅನ್ನುವಾಗ ಈಗ ಬಂತು. ಗುರುಜಿ, ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಹರೇ ಕೃಷ್ಣ ಗುರುಜಿ. ಅಷ್ಟೇ ಕ್ಷರ ಮತ್ತೆ ಅಕ್ಷರ ಬಗ್ಗೆ ಹೇಳ್ತಾನೆ. ಕೆಲವರು ಕ್ಷರರು ಅಂದ್ರೆ ಅಶಾಶ್ವತರು, ನಾಶವಾಗುವಂತವರು. ಅಕ್ಷರರು ಅಂದ್ರೆ ಶಾಶ್ವತವಾಗಿರುವಂತವ್ರು. ಆಧ್ಯಾತ್ಮಿಕ ಜಗತ್ತಿನಲ್ಲಿರುವವರೆಲ್ಲರೂ ಅಕ್ಷರ, ಅವರು ನಾಶವಾಗುವುದಿಲ್ಲ ಅನ್ನೋದನ್ನ ಹೇಳ್ತಾನೆ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತವ್ಯೇ ಈಶ್ವರಃ. ಹಾ, ಓದಿ ಮಾತಾಜಿ. ಲತಾ ಮಾತಾಜಿ ಹಾ, ಓದಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಗುರುಜಿ. ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಹರೇ ಕೃಷ್ಣ. ಹಳೇದು ಆ ಸ್ಕ್ರೀನ್ ಚೇಂಜ್ ಆಗಿದೆ. ಈಗ ನಾವು 17 ಅಲ್ಲಿ ಇದ್ದೇವೆ, 15.17. ಉತ್ತಮ ಪುರುಷಸ್ಯ
ಅದರದ್ದು 15. ಹರೇ ಕೃಷ್ಣ ಗುರುಜಿ. ಇವರಿಬ್ಬರಲ್ಲದೆ ಓದಿ. ಅತ್ಯುತ್ತಮ ಓದಿ ಲತಾ ಮಾತಾಜಿ. ಉತ್ತಮ ಪುರುಷಸ್ಯ ಅದೇ ಇವರಿಬ್ಬರಲ್ಲದೆ ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. 17. ಧನ್ಯವಾದಗಳು. 17. ಹೌದು. ಸೊ ಈ ಕ್ಷರ ಅಕ್ಷರರು ಜೀವಿಗಳಾದ್ರೆ ಮೂರನೆಯವನು ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅವನೇನ್ ಮಾಡ್ತಾನೆ, 3 ಜಗತ್ತುಗಳನ್ನ ಪ್ರವೇಶಿಸಿ ಅವುಗಳನ್ನ ಪಾಲಿಸ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಯಸ್ಮಾತ್ ಕರಮಿತಿ ತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಹರೇ ಕೃಷ್ಣ. ಓದ್ಲಾ ಗುರುಜಿ? ಓದಿ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು, ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಅವನು ಕ್ಷರ ಅಕ್ಷರಗಳಿಗೆ ಅತೀತ. ಈಗ ಅವನು ಹೇಳ್ತಾನೆ, ಆಧ್ಯಾತ್ಮಿಕ ಲೋಕದಲ್ಲಿ ಇರುವ ಜೀವಿಗಳು ಅಕ್ಷರರು, ಮತ್ತೆ ಐಹಿಕ ಪ್ರಪಂಚದಲ್ಲಿ ಇರುವವರು ಕ್ಷರರು. ಆದರೆ ಅವನು ಇದೆರಡಕ್ಕೂ ಅತೀತನು, ಅದು ಎರಡಕ್ಕೂ ಹೊರಗೆ ಇರುವಂತವನು. ಅದು ಯಾವುದೋ ಅವನಿಗೆ ಸಂಬಂಧ ಇಲ್ಲ. ಅದರಿಂದ ಅವನ ಹೇಳ್ತಾನೆ ಆ ರೀತಿಯಾಗಿ. ಆದ್ರಿಂದ ಅವನನ್ನ ಇಡೀ ಪ್ರಪಂಚ ಏನ್ ಹೇಳತ್ತೆ, ವೇದಗಳು ಸಹಿತ ಏನ್ ಹೇಳತ್ತೆ, ಭಗವಂತನನ್ನ ಪುರುಷೋತ್ತಮ ಅಂತ ಭಗವಂತನನ್ನ ನಾವು ಪಾಲಿಸ್ತೇವೆ. ಪುರುಷರಲ್ಲಿಯೇ ಅತ್ಯಂತ ಉತ್ತಮನಾದಂಥವನು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳೋದು. ಅದರಿಂದ ಎಲ್ಲರೂ ಅವನನ್ನ ಪುರುಷರಲ್ಲಿಯೇ ಉತ್ತಮ, ಪುರುಷೋತ್ತಮ ಅಂತ ಅವನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ ಅಲ್ವಾ? ನಾವ್ ಹೇಳ್ತೇವೆ ಅಲ್ವಾ, ಪುರುಷೋತ್ತಮ ಅಂತ ಏನು ಹೇಳ್ತೀವಿ, ಪುರುಷೋತ್ತಮ ಬೇಡ್ಕೊಳ್ಳುವಂತದ್ದು. ಭಗವಂತನ ಹತ್ರ ಏನೇ ಆದ್ರೂ ಪ್ರಾರ್ಥನೆ ಮಾಡುವಾಗ, ಪೂಜೆ ಆದ್ಮೇಲೆ ನಾವು ಪ್ರಾರ್ಥನೆಯನ್ನ ಮಾಡುವಾಗ ಹೇಳ್ತೇವೆ, ಏನಾದ್ರೂ ಇದ್ರೆ ಕೃಷ್ಣಾರ್ಪಣ ಮಸ್ತು, ದೇಹಮೇ ಪುರುಷೋತ್ತಮ, ನನಗಿದನ್ನ ಪಾಲಿಸು ಪುರುಷೋತ್ತಮ ಅಂತ. ಸೊ ಅವನ ಹತ್ರ ಕೇಳ್ಕೊಳ್ತೇವೆ. ಆ ಪುರುಷೋತ್ತಮನಾಗಿ ಈ ಪ್ರಪಂಚ ಅವನನ್ನ ಪ್ರಾರ್ಥನೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಎಲ್ಲಾ ದೇವತೆಗಳು ಸಹಿತ ಹೀಗೆ ಅವನನ್ನ ನೋಡ್ಲಿಕ್ಕೆ ಕಾತರಿಸ್ತವೆ, ಅವನ ಪ್ರಾರ್ಥನೆಯನ್ನ ಮಾಡುತ್ತೆ. ಯೋ ಮಾಮೇವಮ ಸಮ್ಮೂಢೋ ಅನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ? ಓದಿ. ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ನನ್ನನ್ನು ಕುರಿತು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಅದರಿಂದ ಅವನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ, ಭಗವಂತನ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಅದರಿಂದ ಭಗವಂತನಲ್ಲಿ ಯಾವುದೇ ರೀತಿಯಾದ ಸಂದೇಹ ಇರಬಾರ್ದು ನಮಗೆ. ಅವನು ಭಗವಂತನಲ್ಲಿ ನಾವು ಸಂದೇಹ ಮಾಡಿದ್ರೆ ನಾವು ನಮ್ಮನ್ನೇ ಸಂದೇಹ ಮಾಡಿಕೊಂಡ ಹಾಗೆ. ಆದ್ರಿಂದ ಆ ರೀತಿಯಾಗಿ ಯಾವುದೇ ಸಂದೇಹವಿಲ್ಲದೆ ಭಗವಂತನನ್ನ ಪರಮ ಪುರುಷೋತ್ತಮ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಭಗವಂತನಲ್ಲಿಯೇ ನಿರಂತರವಾದಂತಹ ಭಕ್ತಿಯನ್ನ ಮಾಡ್ತಾನೆ, ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಅವನು ನಿರತನಾಗ್ತಾನೆ ಅನ್ನುವಂತಹದ್ದು. ಸೊ ಯಾವಾಗಲೂ ಸಹಿತ ಇವನ್ ಶಿವನೂ ಸಹಿತ ಶಿವನನ್ನ ಅತ್ಯಂತ ಶ್ರೇಷ್ಠ ವೈಷ್ಣವ ಅಂತ ಕರೀತಾರೆ. ಯಾಕಂದ್ರೆ ಅವನು ಸಹಿತ ಭಗವಂತನ ಯೋಗಮಾಯೆಯ ಪ್ರಭಾವದಲ್ಲಿ ಇರುವಂತವ್ರು ಅವರೆಲ್ಲ. ಯೋಗಮಾಯೆ ಅಂದ್ರೆ ಒಳ್ಳೆಯದು, ಮಹಾಮಾಯೆ ಅಂದ್ರೆ ಈ ಐಹಿಕ ಪ್ರಪಂಚದ ಮಾಯೆ, ಭ್ರಮೆ. ಆದ್ರೆ ಯೋಗಮಾಯೆ ಅಲ್ಲ, ಅವ್ರ ಭಕ್ತಿಯನ್ನ ಸ್ಥಿರವಾಗಿಸುತ್ತೆ, ಅದು ಸ್ಥಿರವಾಗಿರುವ ಹಾಗೆ ನೋಡ್ಕೊಳ್ಳುವಂಥದ್ದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸಾ ಕೃತ್ಯಶ್ಚ ಭಾರತ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಹರೇ ಕೃಷ್ಣ ಗುರುಜಿ.
ಸೊ ಈಗ ನಾವು ನೋಡಿದಂತಹ ಜ್ಞಾನ ಏನಿದೆ ಇದು ವೇದಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಯಾಕೆಂದ್ರೆ ವೇದಗಳೆಲ್ಲ ಇದನ್ನೇ ಹೇಳುವಂತಹದ್ದು. ಅದರಿಂದ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಈ ವೇದಗಳ ಹಿಂದಿನ ಉದ್ದೇಶ ಭಗವಂತನ ಅರ್ಥ ಮಾಡಿಕೊಳ್ಳುವುದು. ಅದರಿಂದ ಭಕ್ತಿ ಸೇವೆಯನ್ನ ಯಾರು ಮಾಡ್ತಾರೆ ಅವರು ವೇದಗಳನ್ನು ಸಹಿತ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಯಾರು ಶುದ್ಧ ಭಕ್ತನಾಗಿರ್ತಾನೆ, ಅವನು ವೇದಗಳನ್ನ ಅಧ್ಯಯನ ಮಾಡದೇನು ಭಗವಂತನಲ್ಲಿ ತನ್ನ ಶುದ್ಧ ಭಕ್ತಿಯನ್ನ ಮಾಡ್ತಾನೋ ಅವನಿಗೆ ಆ ವೇದಗಳನ್ನ ಅರ್ಥ ಮಾಡಿಕೊಳ್ಳುವುದರ ಏನು ಫಲ ಇದೆ ಅದೆಲ್ಲವೂ ಅವನಿಗೆ ಸಿಗತ್ತೆ. ಅದು ಯಾವುದರಿಂದಲೂ ಅವನು ವಂಚಿತನಾಗುವುದಿಲ್ಲ ಅನ್ನೋದನ್ನು ಹೇಳ್ತಾನೆ. ಅದರಿಂದ ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನನ್ನ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಂಡು ಅವನ ಭಕ್ತಿಯನ್ನ ಮಾಡೋದ್ರಿಂದ. ಹರೇ ಕೃಷ್ಣ. ಧನ್ಯವಾದಗಳು. ಏನಾದರೂ ಕೇಳಬೇಕಾ? ಇಲ್ಲ ಹರೇ ಕೃಷ್ಣ ಪ್ರಭುಜಿ, ಒಂದ್ ಪ್ರಶ್ನೆ ಕೇಳ್ಬೇಕು. ಹೇಳಿ. ಪ್ರಭುಜಿ, ನಾವು ಇಷ್ಟೆಲ್ಲ ಭಕ್ತಿ ಮಾಡ್ಬೇಕು ಅಂತೆಲ್ಲ ಆಯ್ತು, ಭಗವದ್ ಧಾಮಕ್ಕೆ ಹೋಗಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗತ್ತೆ ಪ್ರಭುಜಿ? ಮತ್ತೆ ನಾವ್ ಅಲ್ಲಿ ಹೋದ್ಮೇಲೆ ಈ ಭೌತಿಕ ಜಗತ್ತಿಗೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಪ್ರಭುಜಿ? ಒಂದ್ಸಲ ಭಗವಂತನ ಧಾಮಕ್ಕೆ ಹೋದ್ಮೇಲೆ ನಾವು ಭೌತಿಕ ಜಗತ್ತಿಗೆ ಬರುವುದಿಲ್ಲ. ಅವನು ಹೇಳಿದ್ನಲ್ಲ, ಅದು ಭಗವದ್ಗೀತೆ ಉದ್ದಕ್ಕೂ ಅದನ್ನೇ ಹೇಳ್ತಾನೆ. ಒಮ್ಮೆ ನಾವು ಅಲ್ಲಿಗೆ ಹೋದ್ರೆ ನಾವು ವಾಪಸ್ಸೇ ಬರುವುದಿಲ್ಲ. ಅವನ ಧಾಮಕ್ಕೆ ಹೋಗುವುದು ಹೇಗೆ? ಇವತ್ತಿನ ಅಧ್ಯಾಯದಲ್ಲಿಯೂ ಹೇಳ್ತಾನೆ, ಈ ಐಹಿಕ ಪ್ರಪಂಚದ ಈ ಬಲವಾದ ಬೇರುಳ್ಳ ಮರವನ್ನ ನಾವು ಅನಾಸಕ್ತಿಯ ಶಸ್ತ್ರದಿಂದ ಕಡಿದು ಹಾಕಿದಾಗ ನಾವು ಅಲ್ಲಿ ಹೋಗ್ಬಹುದು ಅಂತ. ಅಂದ್ರೆ ನಾವು ಕರ್ಮಫಲಗಳಿಗೆ ಅಂಟಿಕೊಳ್ಬಾರದು, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡ್ಬೇಕು. ಅವನೇ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ ಏನು ಹೇಳಿದಾನೆ, ಅಂತ್ಯಕಾಲೇಚ ಮಾಮೇವ ಸ್ಮರಣ ಮುಕ್ತ ಕಲೆಯವರಂ. ಯಾರು ನನ್ನನ್ನು ಅಂತ್ಯಕಾಲ, ಈಗ ನಾವು ನಮ್ಮ ಸಾವಿಗೆ ನಾವು ಪ್ರತಿನಿತ್ಯ ರೆಡಿಯಾಗಿರ್ಬೇಕು. ನಾವು ಮೂರ್ಖರು. ಅದನ್ನೇ ಧರ್ಮರಾಜ ಹೇಳ್ತಾನೆ, ನನಗೆ ಆಶ್ಚರ್ಯ ಆಗತ್ತೆ, ಸಾವು ಬರುತ್ತೆ ಅಂತಾರೆ, ಯಾರು ಸಾವಿಗೆ ತಯಾರಾಗಿರುವುದಿಲ್ವಲ್ಲ. ಸೊ ನಾವು ಪ್ರತಿನಿತ್ಯ ಸಾವಿಗೆ ತಯಾರಾಗಿರ್ಬೇಕು. ಸಾವು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿದ್ಯಾ? ನನ್ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿದ್ಯಾ? ನಿಂತಲ್ಲೇ ಸತ್ತು ಹೋಗ್ತಾರೆ ಕೆಲವರೆಲ್ಲ, ಹೌದಾ ಅಲ್ಲ? ಆದ್ರಿಂದ ನಾವು ಆ ಸಾವಿಗೆ ಪ್ರತಿನಿತ್ಯ ತಯಾರಾಗಿರ್ಬೇಕು, ಪ್ರತಿ ಕ್ಷಣ ತಯಾರಾಗಿರ್ಬೇಕು. ಹೇಗೆ? ಭಗವಂತನ ಆವಾಗ ನಾವು ನಾರಾಯಣನ ಹೆಸರನ್ನ ಕರೆದರೆ ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಈ ಐಹಿಕ ಜಗತ್ತಿಗೆ ಯಾಕೆ ಬಂದಿದ್ದೀವಿ ಪ್ರಭುಜಿ? ನಮ್ಮ ಕರ್ಮ ಫಲ ಅಂತ ಹೇಳಿದ್ರಲ್ಲ ಗುರು. ಶಾಸ್ತ್ರ ಏನ್ ಹೇಳತ್ತೆ, ಈ ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿ ಆದಾಗ ಭಗವಂತನಿಂದ ಪ್ರತ್ಯಯಗೊಂಡ ಈ ಜೀವಿಗಳನ್ನು ಅವನು ಯಜ್ಞದ ಜೊತೆಗೆ ಕಳಿಸ್ತಾನೆ. ಯಜ್ಞದ ಜೊತೆಗೆ ನೀವು ಹೋಗಿ ಯಜ್ಞವನ್ನ ಮಾಡಿಕೊಂಡು ಯಜ್ಞ ಶೇಷವನ್ನ ಉಂಡುಕೊಂಡು ಈ ಪ್ರಪಂಚದ ಸುಖವನ್ನ ಅನುಭವಿಸಿ ನೀವು ವಾಪಸ್ ಬನ್ನಿ ಅಂತ, ಅಂದ್ರೆ ಇದನ್ನ ಅನುಭವಿಸಿ ಅಂತ. ಆದ್ರೆ ಏನಾಗತ್ತೆ, ಅವನ ಕ್ರಿಯೇಷನ್ ಅಲ್ಲಿ ಇಲ್ಲಿ ಅವನು ಈ 3 ಗುಣಗಳನ್ನು ಇಟ್ಬಿಟ್ಟಿದ್ದಾನೆ. ಕ್ರಮೇಣ ಜೀವಿಗಳು ಏನಾಗತ್ತೆ, ಭಗವಂತನನ್ನ ಮರೆತು ಇಲ್ಲಿಯೇ ಅವರು ಸುಖವನ್ನ, ಅಂದ್ರೆ ಆ ರೀತಿಯಾಗಿ ಇಂದ್ರಿಯ ತೃಪ್ತಿಯನ್ನೇ ತಮ್ಮ ನಿಜವಾದ ಗುರಿ ಅಂತ ಬದುಕ್ತಾ ಇರ್ತಾರೆ. ಅದು ಸಮಸ್ಯೆ. ಜನ್ಮ ಮೃತ್ಯು ಜರಾವ್ಯಾಧಿ ನಮ್ಮ ಸಮಸ್ಯೆ. ಯಾಕೆ ಬಂದಿದ್ದೀವಿ ಅಂದ್ರೆ ಈ ರೀತಿಯಾಗಿ ಬಂದಿದ್ದೀವಿ. ಇಲ್ಲಿ ಬರ್ತಾನೆ ಇರ್ತಾರೆ ಜೀವಿಗಳು. ಈ ಪ್ರಕೃತಿಗೆ ಬರ್ತಾನೆ ಇರ್ತಾರೆ ಜೀವಿಗಳು ಅಲ್ವಾ? ಮತ್ತೆ ಸೊ ಅವನು ಮೊದಲು ಜೀವಿಗಳನ್ನ ಈ ತರ ಕಳಿಸಿದ್ದ ಅಂತ ಹೇಳುತ್ತೆ. ಅಂದ್ರೆ ನೀವು ಹೋಗಿ ಬದುಕೊಂಡು ವಾಪಸ್ ಬನ್ನಿ ಅಂತ. ಆದ್ರೆ ಅವನು ಅಲ್ಲಿ ವಾಪಸ್ ಹೋಗೋದಿಲ್ವೇ ಇಲ್ಲ ಇಲ್ಲಿ. ಆ ರೀತಿಯಾಗಿ ಜೀವಿಗಳು ಬರ್ತಾನೆ. ಈಗ ಕರ್ಮಫಲಗಳ ಮುಖಾಂತರ, ಈಗ ಇವತ್ತು ಹೇಳಿದ್ನಲ್ಲ, ನಾವೆಲ್ಲ ಒಂದು ಭಗವಂತನಿಂದ ಬೇರ್ಪಟ್ಟ ಒಂದು ಸಣ್ಣ ಬೆಂಕಿಯ ಕಿಡಿಯ ತರ ಪ್ರತಿಯೊಂದು ಜೀವಾತ್ಮನು ಅವನಿಂದಲೇ ಪ್ರತ್ಯೇಕಗೊಂಡಿರುವಂತವರು. ಅದರಿಂದ ನಾವು ನಿಜವಾಗಿ ವಾಪಸ್ ಅಲ್ಲಿಗೆ ಹೋಗ್ಬೇಕು. ಆದ್ರೆ ನಾವಿಲ್ಲೇ ಇರ್ತೀವಿ. ನಮ್ಗೆ ಅಂದ್ರೆ ಎಲ್ಲಿ ತನಕ ಈ ಜ್ಞಾನ ಸಿಗಲ್ಲ ಅಲ್ಲಿ ತನಕ ನಮ್ಗೆ ವಾಪಸ್ ಹೋಗುವಂತಹ ಒಂದು ಮಾರ್ಗವೂ ಗೊತ್ತಾಗಲ್ಲ. ಆದ್ರೆ ಈಗ ನಮಗೆ ಈ ಮಾರ್ಗ ಗೊತ್ತಾಗಿದೆ. ಅದರಿಂದ ನಾವು ಹೆಚ್ಚು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು. ನಾವು ಇಲ್ಲಿಂದ ವಾಪಸ್ ಹೋಗ್ಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ
हरे कृष्ण 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 हरे हरे राम 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 हरे हरे कृष्ण कृष्ण हरे राम 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 हरे हरे कृष्ण कृष्ण हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे कृष्ण कृष्ण हरे राम राम हरे 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 कृष्ण 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 हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे 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 कृष्ण कृष्ण हरे राम राम 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 हरे कृष्ण हरे राम राम हरे हरे कृष्ण 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 हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम 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 हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण हरे राम हरे हरे कृष्ण हरे राम राम हरे कृष्ण कृष्ण हरे राम हरे हरे कृष्ण हरे कृष्ण कृष्ण हरे राम हरे हरे कृष्ण हरे राम राम हरे कृष्ण हरे कृष्ण कृष्ण हरे कृष्ण कृष्ण हरे राम हरे कृष्ण हरे राम हरे हरे कृष्ण कृष्ण हरे राम हरे हरे कृष्ण राम हरे कृष्ण हरे राम हरे हरे कृष्ण हरे राम हरे कृष्ण हरे हरे राम हरे हरे कृष्ण कृष्ण हरे राम हरे कृष्ण हरे राम हरे 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 कृष्ण कृष्ण हरे राम हरे हरे कृष्ण हरे राम हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण हरे राम हरे हरे कृष्ण हरे राम हरे 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 कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे 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 राम हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम वाञ्छाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागली ಶ್ರೀರಾಮ್ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ ಹರೇ ಕೃಷ್ಣ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜೈ ಹರೇ ಕೃಷ್ಣ ಜಯವಾಗಲಿ ಶುಭರಾತ್ರಿ ಹರೇ ಎಲ್ರಿಗೂ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ.